ಅದರಲ್ಲೂ ಹಿಂದುಳಿದ ವರ್ಗಗಳ ಸರ್ಕಾರದ ಸವಲತ್ತುಗಳಲ್ಲಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಬಳಸಿಕೊಳ್ಳುವ ಹಾಗೆ ಮತ್ತು ಇವತ್ತು ಸಮಾಜದಲ್ಲಿ ಸ್ವಲ್ಪ ಜನಜಾಗೃತಿಯನ್ನು, ಅದು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಅಥವಾ ಪ್ಲಾಸ್ಟಿಕ್ನಿಂದಾಗುವಂಥ ದುರಂತಗಳ ಬಗ್ಗೆ ಇರ್ಬೋದು ಅಥವಾ ನಮ್ಮ ನಂಬಿಕೆ, ಆಚರಣೆ, ಆರೋಗ್ಯಗಳ ಬಗೆಗೆ ಇರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳ ಕುರಿತಾಗಿ ಒಂದು ಜ್ಞಾನವನ್ನು, ಒಂದು ಮಾಹಿತಿಯನ್ನು, ಒಂದು ಜಾಗೃತಿಯನ್ನು ಮಾಡೋ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರ ರೂವಾರಿಗಳಾದ ಶ್ರೀಯುತ ಶೀನಶೆಟ್ಟಿಯವರು ಮತ್ತು ಕೃಷ್ಣಮೂಲ್ಯವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿ ಜನಶಿಕ್ಷಣ ಟ್ರಸ್ಟ್ನ ಬಗ್ಗೆ ಮತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ನೀವು ಹೇಳಲಿಕ್ಕಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಫ್ರಾಂಕ್ಲಿನ್ ಮಂತೆರೋತ್ ರಾಷ್ಟ್ರೀಯ ಒಂದು ಸಮಾಜ ಸೇವಾ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ದುಡಿತಾ ಇರುವಂಥವರು, ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇವತ್ತು ದಿವಾಕರ್ ಅಂತ ಒಂದು ಸಾಕ್ಷ್ಯಚಿತ್ರ ನಿರ್ಮಾಣದಲ್ಲಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ನಿರ್ವಹಿಸುವಂಥ ಒಂದು ಕೃಷ್ಣಾಸ್ ಸಂಸ್ಥೆಯಲ್ಲಿ ಸಂಸ್ಥೆಯನ್ನು ಹುಟ್ಟುಹಾಕಿ ಅದನ್ನು ಕೆಲಸ ನಿರ್ವಹಿಸುವವರು, ಸಾಮಾಜಿಕ ಈ ಥರ ಜಾಗೃತಿಗಳನ್ನು ಮೂಡಿಸ್ತಾರೆ. ಈಗ ಬಹುಶಃ ಪ್ರವಾಸೋದ್ಯಮದ ಬಗ್ಗೆ ಹಿಮಾಲಯದಿಂದ ಈಗ ಒಂದು ವಾರದಿಂದಷ್ಟೇ ಬಹುಶಃ ಹಿಂದಿರುಗಿದ್ದಾರೆ, ಅಂಥ ಕೆಲಸ ನಿರ್ವಹಿಸ್ತಾರೆ ಅವರು. ನಮ್ಮ ಚಿತ್ತಾರ ಬಳಗದ ಸತೀಶ್ ಶಿರಾವ್ ನಮ್ಮ ಜಿಲ್ಲೆಯ ಮತ್ತೊಂದು ರಾಜ್ಯ ಮಟ್ಟದ ಒಂದು ಒಳ್ಳೆಯ ಛಾಯಾಚಿತ್ರಗ್ರಾಹಕರಾಗಿ ಗುರುತಿಸಿಕೊಂಡವರು ಮತ್ತು ಇಂಥ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಜಾಗೃತಿಯಂಥ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ನಮ್ಮ ಚಿತ್ತಾರ ಬಳಗದ ಸಂಚಾಲಕರು ಕೂಡ. ಇವತ್ತಿನ ಈ ಕಲಿಕಾ ನೆರವಿನ ಒಂದು ಮಹಾಪೂರ ಬರಬೇಕಾದ್ರೆ ಅವರ ಶ್ರಮ ಕೂಡ ತುಂಬ ಇದೆ. ಅದರ ಜೊತೆಯಲ್ಲಿ ಬಹಳ ಅಪರೂಪದ ಒಬ್ಬರು ಸರ್ಕಾರಿ ಸೇವಕರು ಅಂತ, ಅವರು ನಾನೊಬ್ಬ ಇಂಗ್ಲೀಷಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಒಂದು ಕರೀತೀವಿ, ಅದು ಬೇರೆ ಅದಲ್ಲ. ನಾನು ಸರ್ಕಾರಿ ಸೇವಕ ಅಂತ ಕರೆಯಿಸಿಕೊಂಡು ಮಂತ್ರಿಗಳಿಂದ ಹಿಡಿದು ನಮ್ಮ ಒಂದು ಗ್ರಾಮ ಮಟ್ಟದ ಕೊನೆಯ ಮನುಷ್ಯನವರೆಗೂ ಕೂಡ ಒಂದು ಒಳ್ಳೆಯ ಪ್ರೀತಿಯನ್ನು ಗಳಿಸಿಕೊಂಡವರು ಶ್ರೀಯುತ ಚಂದ್ರಶೇಖರ್ ಪಾತೂರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಚಿತ್ತಾರ ಬಳಗದ ಜೊತೆಯಲ್ಲಿ ತುಂಬ ಸಕ್ರಿಯವಾಗಿ ಮತ್ತು ಅತ್ಯಂತ ಕಾಳಜಿಯಿಂದ ದುಡಿತಾ ಇವರು. ಹಾಗೆ ನಮ್ಮ ಚಿತ್ತಾರ ಬಳಗದ ಇನ್ನೊರು ಸದಸ್ಯರಾದಂಥ ಶ್ರೀಯುತ ಸಂತೋಷ್ ಅವರು ದವಡ ಕಾಲೇಜು ಮೂಡಬಿದ್ರೆಯಲ್ಲಿ ಉಪನ್ಯಾಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಪ್ರವೃತ್ತಿಯಲ್ಲಿ ಹೀಗೆ ಸಾಮಾಜಿಕ ಮತ್ತು ಈ ಥರ ಒಂದು ಜಾಗೃತಿ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು. ಇವರೆಲ್ಲರ ಸಮ್ಮುಖದಲ್ಲಿ ತಾವೆಲ್ಲರೂ ಇವತ್ತು ಈ ಕಲಿಕಾ ನೆರವನ್ನು ಪಡೆಯಲಿಕ್ಕಿದ್ದೀರಿ. ಒಂದಷ್ಟು ಸಾಧನೆಯನ್ನು ಮಾಡಿ ಒಂದು ವಿದ್ಯಾಭ್ಯಾಸದಲ್ಲಿ ಏನೋ ಸ್ವಲ್ಪ ಮುಂದೆ ಬರಬೇಕು, ಅಥವಾ ನಿಮ್ಮ ಗುರುಗಳಿರ್ಬೋದು ಅಥವಾ ನಿಮ್ಮ ಪೋಷಕರಿರ್ಬೋದು ಹೇಳಿದ್ದನ್ನು ಸರಿಯಾಗಿ ಕೇಳಿಸಿಕೊಂಡು ಇವತ್ತಿನ ಸಮಾಜದಲ್ಲಿ ಒಂದು ಸಾಮಾಜಿಕವಾಗಿ ಮುನ್ನಡೆಯುವುದು ಹೇಗೆ ಅಥವಾ ವಿದ್ಯಾಭ್ಯಾಸ ಮಟ್ಟದಲ್ಲಿ ಮುನ್ನಡೆಯುವುದು ಹೇಗೆ ಅನ್ನೋ ರೀತಿಯಲ್ಲಿ ನೀವು ಸ್ವಲ್ಪ ದುಡಿದು ಅಂಕಗಳನ್ನು ಪಡೆದು ಒಂದು ಒಳ್ಳೆಯ ಇವತ್ತು ಕಲಿಕಾ ನೆರವನ್ನು ಪಡೆಯುವಂಥ ಒಂದು ಅರ್ಹತೆಯನ್ನು ಗಳಿಸಿಕೊಂಡಿದ್ದೀರಿ. ಬಹುಶಃ ನಿಮಗೆ ಈಗ ಆಗ್ಬೋದು, ನಾವು ಒಬ್ಬೊಬ್ಬರಿಂದ ಮಾಡಿ ಏನಾಗಲಿಕ್ಕೆ ನಾವು ಸ್ವಲ್ಪ ಕಲಿತು ಮಾರ್ಕ್ ತೆಗೆದರೆ ಆಯಿತು ಅಂತ, ಅದಲ್ಲ. ಬಹುಶಃ ಒಬ್ಬೊಬ್ಬರಿಂದ ಏನಾಗ್ತದೆ ಅಂತ ಗ್ರಹಿಸಿದರೆ ಮಹಾತ್ಮ ಗಾಂಧೀಜಿಯವರಿಂದ ಒಬ್ಬರಿಂದಲೇ ಅದು ಸ್ವಾತಂತ್ರ್ಯ ಹೋರಾಟದವನ್ನು ಮುಂಚೂಡಿದ್ರು. ಮತ್ತು ಹಾಗೆ ಒಬ್ಬೊಬ್ಬರು ನಾವು ಏನು ಮಾಡ್ತೇವೆ ಅಂತಲ್ಲ, ನಾವು ಒಬ್ಬೊಬ್ಬರಾಗಿ ಮುಂದೆ ಬರೋದ್ರಿಂದ ಇಡೀ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ವಿಶೇಷ ಪ್ರತಿಯೊಬ್ಬರೂ ನಿಮ್ಮಿಂದ ನೀವು ಆಗಬೇಕು, ಆ ನೆರವನ್ನು ನೀವು ಸರಿಯಾಗಿ ಸದುಪಯೋಗ ಮಾಡಬೇಕು ಅನ್ನೋಂಥ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಎಲ್ರಿಗೂ ಸ್ವಾಗತಿಸ್ತಾ ಔಪಚಾರಿಕವಾಗಿ ನಮ್ಮ ಚಿತ್ತಾರ ಬಳಗದ ಸದಸ್ಯರಾದ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಅವರು ಚಿತ್ತಾರ ಬಳಗ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇವೆ. ಒಂದು 7-8 ಜನರ ಸಮಾನ ವರ್ಗ ಜನರು ಸೇರಿ ಇಂಥ ಒಂದು ಕಾರ್ಯಕ್ರಮಗಳ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಮ್ಮ ಕಟ್ಟಕಡೆಯ ಮನುಷ್ಯರಿಗೆ ಅಂದರೆ ನಮ್ಮದೇ ಬಳಗದ ಅಂದರೆ ನಮ್ಮ ಜೊತೆಯಲ್ಲಿ ಮನುಷ್ಯರಂತಂದರೆ ಯಾವಾಗಲೂ ಒಂದೇ, ಅದು ದೊಡ್ಡದು ಚಿಕ್ಕದು ಅಂತಿದ್ದಾರೆ. ಸೊ ನಮ್ಮ ಮಿತಿಯಲ್ಲಿ ನಾವು ಯಾರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅವರಿಗೆ ಸಹಾಯ ಮಾಡಿ ಪ್ರತಿಭೆಯನ್ನು ಪೋಷಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಮಾರಾಟ ಮಾಡಿಕೊಂಡು 8 ಜನರ ಸೇರಿಕೊಂಡು ಒಂದು ಸಮಾನ ಮನಸ್ಕ ಸಂಘಟನೆಯನ್ನು ಮಾಡಿದ್ದು ಚಿತ್ತಾರ ಬಳಗ. ಇದು ಕಲಿಕಾ ನೆರವು ಕೊಡುವುದಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಪ್ರೋತ್ಸಾಹಿಸುವುದು, ಸಂಗೀತ, ನೃತ್ಯ, ಚಿತ್ರಕಲೆ ಇತ್ಯಾದಿಗಳನ್ನು ಆಗಾಗ ಚಟುವಟಿಕೆಗಳನ್ನು ಏರ್ಪಡಿಸಿದಾಗ ಪ್ರತಿಭೆ ಒಬ್ಬರ ಹತ್ರ ಕಲಿಯುವುದರಲ್ಲಿ ಕ್ಲಾಸಲ್ಲಿ ಕಲಿಯುವುದರಲ್ಲಿ ಮಾತ್ರ, ವಿದ್ಯಾಭ್ಯಾಸದಲ್ಲಿ ಅಂದರೆ ಈ ಖಾಲಿ ಶಿಕ್ಷಣ ಪುಸ್ತಕದ ಓದಿನಲ್ಲಿ ಮಾತ್ರ ಅಂತಲ್ಲ, ಕೆಲವರು ಚಿತ್ರಕಲೆಯಲ್ಲಿ ಬಹುಶಃ ಪ್ರತಿಭಾವಂತರಿರ್ಬೋದು, ಕೆಲವರು ನೃತ್ಯದಲ್ಲಿ ಪ್ರತಿಭಾವಂತರಿರ್ಬೋದು, ಹೀಗೆ ಕೆಲವರು ಸಾಮಾಜಿಕ ಚಟುವಟಿಕೆಯಲ್ಲಿ ಸಕ್ರಿಯರಾಗಿರ್ಬೋದು.
ಹೀಗೆ ಬೇರೆ ಬೇರೆ ಆಸಕ್ತಿಗಳಿರ್ಬೋದು. ಆ ಆಸಕ್ತಿಗಳನ್ನು ಸ್ವಲ್ಪ ನೀರೆರೆದು ಪೋಷಿಸಿ ಅವರ ಬೆಳವಣಿಗೆಯನ್ನು ಉತ್ತೇಜಿಸುವುದು ಈ ಚಿತ್ತಾರ ಬಳಗದ ಮುಖ್ಯ ಕಾರ್ಯಕ್ರಮ. ಹಲವಾರು ವರ್ಷಗಳಿಂದ ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಯಲ್ಲಿ ಈ ಕಲಿಕಾ ನೆರವು ಕೂಡ. ಸೊ ಇದನ್ನು ಅರ್ಹರನ್ನು ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಮುಂದೆ ಇರುವಂಥ ಇವತ್ತು ಶೀನಾ ಶೆಟ್ಟರು ಮತ್ತು ಕೃಷ್ಣಮೂಲ್ಯರಂತರ ಅರ್ಹರು ಯಾರು ಇದರಲ್ಲಿ. ಯಾಕಂದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಯಾವ ಒಂದು ಸವಲತ್ತು ಇದ್ದರೂ ಕೂಡ ಅದನ್ನು ಕಟ್ಟ ಕಡೆಯ ಜನರಿಗೆ ತಲುಪಿಸಲಿಕ್ಕೆ ಸ್ವಲ್ಪ ಮೇಲೆ ಇದ್ದವರಿಗೆ ಕಷ್ಟ ಆಗ್ತದೆ. ಅಂದರೆ ಯಾರಿಗಿದ್ದು ಅರ್ಹರಿಗೆ ಹೋಗುದು, ಅದು ಪರಿಣಾಮವಾಗಿ ಏನಾಗ್ತದೆ ಅಂದರೆ ಅರ್ಹರಿಗೆ ಹೋಗುವುದಿಲ್ಲ, ಯಾರು ಅನರ್ಹರನ್ನು ಹೊಡೆದುಕೊಂಡು ಬಿಡ್ತಾರೆ. ಅದು ಇರಲಿ, ಅದು ಬೇರೆ ವಿಚಾರ. ಸೊ ನಮಗೆ ಒಂದು ಅನುಕೂಲ ಏನು ಅಂತ ಹೇಳಿದರೆ, ಇಂಥ ಒಂದು ಸಮಾಜಮುಖಿ ಕೆಲಸ ಮಾಡುವ ನಮ್ಮ ಜೊತೆಗಿರುವುದರಿಂದ ಈ ಚಿತ್ತಾರ ಬಳಗ ಕೂಡ ಒಂದು ಶಕ್ತಿ ಬಂದಿದೆ ಅಂತೇಳಿ ಅರ್ಹರಿಗೆ ಅದನ್ನು ನಾವು ಒದಗಿಸಿಕೊಳ್ಳಿಕ್ಕಾಗ್ತದೆ. ಇದು ನಮ್ಮ ಚಿತ್ತಾರ ಬಳಗದ ಒಂದು ಭಾಗ್ಯ ಕೂಡ. ಇಂಥದ್ದು ಒಂದು ಅರ್ಹರಿಗೆ ನಾವು ಕೊಡಬೇಕು. ಈಗ ನಾವೊಂದು ಕೊಡುವಂಥ ಒಂದು ಹಣವನ್ನು ಈಗ ಸಮಾಜಮುಖಿ ಕೆಲಸ ಮಾಡುವವರಿಂದ ಪಡೆದು ಅದನ್ನು ನಿಮಗೆ ಕೊಡಲಿಕ್ಕೆ ಅಂತ ಒಂದು ಅರ್ಹರಿಗೆ ಹೋಗಬೇಕು ಅಂತಾದರೆ ಅದಕ್ಕೂ ಒಂದು ಬಹಳ ನಾವು ಶ್ರಮ ಪಡಬೇಕಾಗ್ತದೆ. ಯಾಕಂದರೆ ಯಾರ್ಯಾರಿಗೂ ಹೋಗ್ತಾ ಇಲ್ಲ ಅದನ್ನು. ಸೊ ನೀವು ಬಹಳ ಅರ್ಹವಾಗಿ ಇವತ್ತು ಬಂದಿದ್ದೀರಿ, ಆ ಇದನ್ನು ಸದುಪಯೋಗ ಪಡಿಸಿಕೊಡ್ತೀರಿ ಅಂತ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಒಂದು ಆಶಯ ಗೀತೆಯೊಂದಿಗೆ ಬದುಕಿಯು ಸತ್ತು ಇರುವುದೇ ಸಾಕು, ಮಾನವರ ಗೋಣ ಬನ್ನಿ, ಮಾನವರ ಗೋಣ, ಅಡ್ಡಗೋಡೆಯನ್ನು ಹೊಡೆಯುತ್ತ ನಡೆದು ಶೋಷಣೆ ಬೇರನ್ನು ಕಿತ್ತು ಎಸೆದು ಸೋದರರೆಲ್ಲರೂ ಒಟ್ಟಾಗಿ ಕೂಡುತ್ತ ಸವಿಯನ್ನೆಲ್ಲ ಸವಿಯುವ ಬನ್ನಿ, ಮಾನವರ ಗೋಣ ಬನ್ನಿ, ಮಾನವರ ಗೋಣ, ಎಲ್ಲರಿಗಿರಲಿ ನಿಲ್ಲಲು ನೆರಳು, ಎಲ್ಲ ಮಕ್ಕಳಿಗೂ ಕುಡಿಯಲು ಹಾಲು, ಹಾಸಲು ಒಲೆಯಲು ಇರಲಿ ಬಟ್ಟೆ, ನೆಮ್ಮದಿ ಉಕ್ಕಲಿ ಎಲ್ಲರಿಗಿಂದು, ಮಾನವರ ಗೋಣ ಬನ್ನಿ, ಮಾನವರ ಗೋಣ, ಭೇದವನೆಯದು ನೀಲಿಯ ಗಗನ, ಒಂದೇ ಮಣ್ಣಿಂದೆಲ್ಲರ ಜನನ, ಒಂದೇ ದಿಕ್ಕಿನಲ್ಲೆಲ್ಲರ ಪಯಣ, ರೂಢಿಯಲಿ ಅಂತಃಕರಣ, ಮಾನವರ ಗೋಣ ಬನ್ನಿ, ಮಾನವರ ಗೋಣ, ಚಿರಪರಿಚಿತರು ಮಾತನಾಡುವವರು ಹೇಳ್ತಾರೆ. ಸೊ ನಮ್ಮದು ಎಷ್ಟು ಕಸಗಳಿಂದ ಕೂಡಿದೆ, ಮರಗಳ ಸಾಲುಗಳಿರ್ಬೇಕಾದಂಥ ಪರಿಸರದಲ್ಲಿ ಕಸಗಳ ಸಾಲುಗಳು ಹೊರಹೊಮ್ತಾ ಇದೆ ಎನ್ನುವಂತಹ ಒಂದು ಆ ಮನಸ್ಸು ನೋಡಿ ಪ್ರತಿ ದಿನವೂ ಕೂಡ ಕಲಿಯುವುದಕ್ಕೆ ಇದೆ ಎನ್ನುವಂಥದ್ದನ್ನ ನಾನು ಅವರ ಮಾತುಗಳಿಂದ ತಿಳಿಯುವುದಕ್ಕೆ ಸಾಧ್ಯತೆ ಇದೆ. ಇವತ್ತು ಫ್ರಾಂಕ್ಲಿನ್ ಮೊಂತೆರೋ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಹಾಗೆ ನಮ್ಮ ಜೊತೆಗೆ ಯಾವತ್ತು ಬೆರೆಯುವವರು ಮತ್ತು ನಮ್ಮ ಜೊತೆಗೆ ಯಾವತ್ತು ಇರುವವರು ಶೀನಾ ಶೆಟ್ಟಿ, ಮಾಜಿ ಒಂಬುಡ್ಸ್ಮ್ಯಾನ್ ಹಾಗೂ ಜನಶಿಕ್ಷಣ ಟ್ರಸ್ಟ್ ಇದರ ಅಧ್ಯಕ್ಷರು, ಹಾಗೂ ಕೃಷ್ಣಮೂಲ್ಯ ಸರ್, ನಿರ್ದೇಶಕರು ಜನಶಿಕ್ಷಣ ಟ್ರಸ್ಟ್ ಇವರನ್ನು ಕೂಡ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಏನು ವ್ಯಕ್ತಿತ್ವ, ಇಡೀ ಸಮಾಜ ಬದಲಾವಣೆಗೆ ಶಿಕ್ಷಣ ಬಹಳ ಮುಖ್ಯ ಇದೆ. ಸೊ ಇದು ಬೆಳಕು. ಸೊ ಈ ಬೆಳಕನ್ನಿಗೆ ನಾವು ಇದರ ಔಪಚಾರಿಕ ಕಾರ್ಯಕ್ರಮ ಇಲ್ಲ. ಇಲ್ಲಿ ಒಂದು ಸೂರ್ಯನ ದೀಪ ಇದೆ, ಸೂರ್ಯನ ಶಕ್ತಿಯಿಂದ ಬೆಳಗುವ ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮ ಚಾಲನೆ ಕೊಡಬೇಕು. ನಾಗೇಶ್ ಬಹಳ ಫ್ರಾಂಕ್ಲಿನ್ ಹಿರಿಯ ಸಮಾಜ ಕಾರ್ಯದಲ್ಲಿದ್ದಾರೆ, ನಿಮ್ಮ ಜೊತೆ ಸೇರಿ ಈ ಸೂರ್ಯನ ದೀಪವನ್ನು ಒಳಗೆ ತರಬೇಕೀಗ. ಅದು ಮತ್ತೆ ನಮ್ಮೆಲ್ಲರಿಗೂ ಸರ್.
ಸತೀಶ್ ಅವರು ನೋಡಲಿಕ್ಕೆ ನಮಗೆ ಬಹಳ ಸರಳವಾಗಿ ಕಾಣ್ತಾರೆ. ಇವರೊಬ್ಬರು ಪತ್ರಿಕಾ ಛಾಯಾಗ್ರಾಹಕರು ವೃತ್ತಿಯಲ್ಲಿ, ಆದರೆ ಇವರ ಒಂದು ಶಿಕ್ಷಣ ಕಾಳಜಿ, ಶಿಕ್ಷಣ ಇದು ಬಹಳ ಇದೆಲ್ಲ ವ್ಯವಸ್ಥೆ ಮಾಡ್ತಾರೆ ಅವರು. ನಾವು ಬಹುಶಃ ಇದು ಕಳೆದ ಇದು ಬಹುಶಃ 3ನೇ ವರ್ಷದಲ್ಲಿ ಶಿಕ್ಷಣಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು. ಅದು ಕೂಡ ಬಹಳ ಇನ್ನು ಶಿಕ್ಷಣ ಎಲ್ಲಿ ನಿಲ್ತದ ಆ ಪರಿಸ್ಥಿತಿಯಲ್ಲಿರುವಂಥ ಮಕ್ಕಳಿಗೆ ಸ್ವಲ್ಪ ಬೆಂಬಲ ಕೊಡುವ ಉದ್ದೇಶದಿಂದ ಕಳೆದ ಒಂದು 2-3 ವರ್ಷದಿಂದ ನಾವು ತುಂಬ ವರ್ಷದ ಚಿತ್ರದ ಕೆಲಸ ಮಾಡ್ತಿದ್ವಿ. ಈಗ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಈ ಒಂದು ರೀತಿಯಲ್ಲಿ ಗುರುತಿಸಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಸಂಕಷ್ಟದಲ್ಲಿರುವ ಮಕ್ಕಳಿಗೆ ಕಲೀಲಿಕ್ಕೆ ಪ್ರೋತ್ಸಾಹ ಕೊಡುವ ಕೆಲಸವನ್ನು ಮಾಡಲಿಕ್ಕೆ ವಿಶೇಷವಾಗಿ ಇದಕ್ಕೆ ಸ್ವಲ್ಪ ನಮಗೆ ಬೇಕಾದಂಥ ಸಂಪನ್ಮೂಲವನ್ನು ಕ್ರೋಢೀಕರಿಸುವಲ್ಲಿ ಅವರು ದೊಡ್ಡ ಪಾತ್ರ ವಹಿಸ್ತಾರೆ ಸತೀಶ್ರವರು, ಅವರಿದ್ದವರ ತಂಡ. ಮತ್ತು ವಿಶೇಷವಾಗಿ ಚಂದ್ರಶೇಖರ್ ಪಾತ್ರ ಕೂಡ ಅವರೀಗ ಹೇಳಿದ್ದಾರೆ ಸರ್ಕಾರದ ಸೇವೆಯಲ್ಲಿ ಇರುವವರು, ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಸಮಾಜ ಸೇವೆಯಲ್ಲಿ ಇರೋದು. ಅವ್ರ ಬಹುಶಃ ನಿಮಗೆ ಗೊತ್ತಿರ್ಬೋದು, ಅವರು ನಮ್ಮ ಉಸ್ತುವಾರಿ ಸಚಿವರ ಆಪ್ತ ಕಾರ್ಯದರ್ಶಿ ಕೂಡ ಆಗಿದ್ದರು. ಅಂದರೆ ಉಸ್ತುವಾರಿ ಸಚಿವರ ಜೊತೆಯನ್ನು ಪರಿಚಯಿಸೋದಲ್ಲ, ಅವರು ಬಹಳ ದೊಡ್ಡ ವ್ಯಕ್ತಿ. ಇತ್ತೀಚೆಗೆ ಕಾರ್ಯಕ್ರಮ ಆಗಿತ್ತು, ಉಸ್ತುವಾರಿ ಸಚಿವರಿದ್ದವರು ಪುಸ್ತಕ ಬಿಡುಗಡೆ ಆಗಿತ್ತು. ಆ ಸಂದರ್ಭ ಅವರು ಮಾತಾಡಲು ಸಾಧ್ಯನೇ ಇಲ್ಲ. ಆ ರೀತಿಯ ಕೆಲಸ ನನಗೆ ಭಾಳ ಖುಷಿ ಆಯ್ತು. ಅದು ಒಬ್ಬರು ಸಚಿವರು ಕೂಡ ಇದ್ದವರು ಪಾತೂರವರ ಒಂದು ಗುರುತಿಸಿ, ಒಬ್ಬರು ಸಚಿವರು ಒಬ್ಬರು ಅವರ ಆಪ್ತ ಸಹಾಯಕರ ಪುಸ್ತಕ ಬಿಡುಗಡೆ ಸಂದರ್ಭ ಭಾಳ ಚಂದ ಇತ್ತು ನಿಜವಾಗಿ. ಅಂಥ ಮಹಾ ವ್ಯಕ್ತಿ ಚಂದ್ರಶೇಖರ್ ಪಾತೂರವರು. ಅವರು ಪ್ರಾರಂಭ ಮಾಡಿರೋದು ಬಹುಶಃ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿದ್ದಾರೆ. ಬಹುಶಃ ಒಬ್ಬರು ಸಾಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ವಿಶ್ವಸಂಸ್ಥೆಯಲ್ಲಿ ಅವರ ಪ್ರಸ್ತಾಪ ಆಗಿತ್ತು. ಅವರು ಇರೋದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದ್ದಾಗ ಅವರು ಮಾಡಿದ ಸ್ವಚ್ಛತಾ ಒಂದು ಕೆಲಸ ಎಲ್ಲಿವರೆಗೂ ವಿಶ್ವಸಂಸ್ಥೆಗೆ ಹೋಗಿತ್ತು. ಇರಾವನ್ನು ನೋಡಲಿಕ್ಕೆ 7 ದೇಶದವರು ಬಂದಿದ್ದರು. ಅದರ ಹಿಂದೆ ಅವರ ಕೆಲಸ ಅಂದರೆ ಚಂದ್ರಶೇಖರ್ ಪಾತ್ರವರದ್ದು. ಹಾಗಾಗಿ ಅವರು ಕೂಡ ಈ ತಂಡದಲ್ಲಿರೋರು ಚಿತ್ತಾರದಲ್ಲಿ. ಅದೇ ರೀತಿ ಮತ್ತು ಸಂತೋಷರವರು, ಇವರೊಬ್ಬರ ಅಪರೂಪದ ಶಿಕ್ಷಕರು, ಅವರು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಿದ್ದಾರೆ, ಇವರ ತಂಡದಿದ್ದಾರೆ. ಎಲ್ಲ ಬೇರೆ ಬೇರೆ ವಿಭಿನ್ನ ಕ್ಷೇತ್ರದ ಜನರು ಸೇರಿ ತಂಡ ಆಗಿದೆ. ದಿವಾಕರ್ ನಮಗೆ ಭಾಳ ಹಿಂದಿನ ಪರಿಚಿತರು. ಇವರೊಬ್ಬರು ಮಾಧ್ಯಮ, ವಿಶೇಷವಾಗಿ ದಾಖಲೀಕರಣ. ಈ ದಾಖಲೀಕರಣದಲ್ಲಿ ಭಾಳ ಅತ್ಯುತ್ತಮ ದಾಖಲೆಗಾರರು ಇವರು. ಭಾಳಷ್ಟು ನಮ್ಮ ಅಪ್ನಾ ದೇಶದ ಇವೆಲ್ಲ ನಮ್ಮ ಭಾಳಷ್ಟು ಕಾರ್ಯಕರ್ತರ ದೂರದರ್ಶನದಲ್ಲಿ ಕೂಡ ಅವರ ಚಿತ್ರಗಳು ಬಂದಿತ್ತು. ನಾವು ಅವರು ಬೇರೆ ಬೇರೆ ಅವರ ಪ್ರೇಮ ಅಂತ ಅವರ ಕಥೆ ಅಶ್ವಿನ ಹೇಳ್ತಾರೆ, ನಮ್ಮ ಹತ್ರ ಇದ್ದಿದೆ. ಇಡೀ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅವರ ಒಂದು ಯಶೋಗಾಥೆಯನ್ನು ನಾವು ನೋಡಿ ಭಾಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಈ ಒಂದು ಸ್ವಚ್ಛತೆಗೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ನೀಡುವಲ್ಲಿ ದಾಖಲಾತಿ ಮಾಡಿದವರಿದ್ದಾರೆ. ಮತ್ತು ಎಲ್ಲ ಇಲ್ಲಿರೋ ತಂಡದ ವಿಶೇಷವಾಗಿ ನಮ್ಮ ಮೋಹಿನಿ ಬಂದಿದ್ದಾರೆ. ಮೋಹಿನಿ ಅವರು ಒಬ್ಬರು ಅಪರೂಪದ ಅಂಗನವಾಡಿ ಶಿಕ್ಷಕಿಯವರು. ಅದೇ ರೀತಿ ಅವರು ಈಗಾಗಲೇ ಒಂದು ವರ್ಲ್ಡ್ ಸ್ಟ್ಯಾಂಡರ್ಡ್ ಅಂಗನವಾಡಿ ನಮ್ಮಲ್ಲಿ ಕೆಲವು ಜಿಲ್ಲೆಯಲ್ಲಿದೆ. ಇದೆಲ್ಲ ನಮ್ಮ ಈ ತಂಡದ ಅವರು ಮಾಡಿದಂಥ ಅವ್ರದ್ದು ಇನ್ನೊಬ್ಬರು ಬೀರಿಗದಲ್ಲಿ ಅರುಣ ಅಂತ ಇದ್ದಾರೆ. ಹಾಗೆ ಅವರು ಉಪಸ್ಥಿತಿಗೆ ಪ್ರೋತ್ಸಾಹ ಕೊಡೋ ಕೆಲಸ ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮ ಹೇಳಿದರು, ಇಂಥ ಒಂದು ಕಳೆದ 3 ವರ್ಷಗಳಲ್ಲಿ ನಾವು ಬಹಳ ಇದಕ್ಕೆ ನಾವು ಆಯ್ಕೆ ಮಾಡುವಂತೆ ಹೆಚ್ಚಿನ ವಿದ್ಯಾರ್ಥಿಗಳು ಎಲ್ಲರೂ ಹೇಳಲಿಕ್ಕೆ ಹೋಗುವುದಿಲ್ಲ. ಒಂದು ತಂದೆ ತಾಯಿ ಇಲ್ಲದ ಮಕ್ಕಳು ಕಲಿಕೆಗೆ ಭಾಳ ಕಷ್ಟಪಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಿಂದ ಚಿಕ್ಕ ಇದಿರ್ಬೋದು, ಯಾಕಂದರೆ ಇದಕ್ಕೆ ಒಂದು ಹಂತದಲ್ಲಿ ಉಂಟಲ್ಲ, ಇಂಥ ಸಹಾಯ ಇಡೀ ಅವರ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಲಿಕ್ಕೆ ಭಾಳಷ್ಟು ಸಹಾಯ ಆಗ್ತದೆ. ಈ ದಿಸೆಯಲ್ಲಿ ಇಂಥ ಕಷ್ಟದಲ್ಲಿರುವ ಮಕ್ಕಳನ್ನು ಗುರುತಿಸುವ ಒಂದು ಜವಾಬ್ದಾರಿ ನಮಗೆ ಕೊಟ್ಟು ಅದನ್ನು ನಾವು ಮಾಡ್ತಾ ಬಂದಿದ್ದೇವೆ. ಭಾಳಷ್ಟು ಕಳೆದ 3 ವರ್ಷದಲ್ಲಿ ಅರ್ಹ ಮಕ್ಕಳಿಗೆ ಇಂಥ ಒಂದು ಆಗ್ತಾ ಇದೆ. ಒಂದು ತಂದೆ ಅಥವಾ ತಾಯಿ ಇರುವುದಿಲ್ಲ, ಅಥವಾ ಕ್ಯಾನ್ಸರ್ ಪೇಷಂಟ್ ತಾಯಿ ಇದ್ದಾರೆ, ಇವತ್ತಿದ್ದವರಲ್ಲಿ ಕೂಡ ಅಂಥವರಿದ್ದಾರೆ. ಅರ್ಬುದ ರೋಗಕ್ಕೆ ತುತ್ತಾಗಿ ಕಷ್ಟದಲ್ಲಿರುವವರು, ತಂದೆ ಮಲಗಿದಲ್ಲಿರುವಂಥದ್ದು, ಇಬ್ಬರಿಗೆ ಕೆಲಸ ಮಾಡಲಿಕ್ಕಾಗಂಥ ಪರಿಸ್ಥಿತಿ. ಇಂಥ ಮಕ್ಕಳು ಎಲ್ಲ ನಾವು ಇವರಲ್ಲಿ ಹೆಚ್ಚಿನವರು ಆ ರೀತಿಯಲ್ಲಿ ಇದ್ದವರಿದ್ದಾರೆ. ಅಸೌಖ್ಯದಿಂದ ಇದ್ದು ತಂದೆ ತಾಯಿ, ಮತ್ತು ಗಂಡ ವಿಪರೀತ ಕುಡಿತದ ಒಂದು ರೋಗ. ಕುಡಿತದವರು ನೋಡುವಾಗ ನಮಗೆ ಸ್ವಲ್ಪ ಇದು ಅನ್ನಿಸ್ತದೆ. ಆದರೆ ಕುಡಿತದ ಅಮಲ ರೋಗಿಗಳ ಅದೊಂದು ಕಾಯಿಲೆ, ಅದು ಅವರು ನಮ್ಮ ಕ್ಯಾನ್ಸರ್ನಾಗೆ ಒಂದು ಕಾಯಿಲೆ, ಅದರಿಂದ ಹೊರಗೆ ಬರಲಿಕ್ಕೆ ಕಷ್ಟಪಡ್ತ ಅಂಥ ಸಂದರ್ಭ ನಮಗೆ ನೋಡೋ ಕಷ್ಟ ಆಗ್ತದೆ. ಅವ್ರು ಭರಿಸುವಂಥ ಕೆಲಸ ನಮ್ಮ ಇದೆ ಸಮಾಜದಲ್ಲಿ. ಸೊ ಇಂಥ ಮದ್ಯ ವ್ಯಸನಿ ತಂದೆಗಳು ಆ ಮಕ್ಕಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದ ಹೆಚ್ಚಿನ ಮಕ್ಕಳು ನಮ್ಮ ಇಂಥವ್ರು ನಮ್ಮ ಇವತ್ತು ಈ ಸೌಲಭ್ಯ ನಾವು ಗುರುತಿಸಿದ್ದೇವೆ. ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ವಿಶೇಷವಾಗಿ ಇವತ್ತೊಂದು ಕಾರ್ಯಕ್ರಮಕ್ಕೆ ನಾವು ಇವರದ್ದು ವಿಶೇಷವಾದ ಸಹಾಯ ಇರುವಂಥದ್ದು ಒಂದು ಲ್ಯಾಪ್ಟಾಪ್ ಕೊಡಲಿಕ್ಕೆ. ಈ ಲ್ಯಾಪ್ಟಾಪ್ನ ಹಿಂದೆ ಕೂಡ ದೊಡ್ಡ ಕಥೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಆದಿವಾಸಿ ಕೊರಗರಿದ್ದಾರೆ. ಈಗ ಆದಿವಾಸಿಗಳು ಭಾಳಷ್ಟು ಸುಧಾರಣೆ ಹೊಂದಿದ್ದಾರೆ. ಇದು ಈ ನಾಡನ್ನು ಆಳಿದಂಥ ವಂಶ ಆದಿವಾಸಿ ಕೊರಗರದ್ದು. ಅವರದೇ ರಾಜ ಇದ್ದರು ಇಲ್ಲಿ. ಈಗ ನಾವೆಲ್ಲ ಬಂದಿದ್ದೇವೆ, ಅವರಿಲ್ಲಿ ಮೂಲದವರು. ಇದು ನಮಗೆ ಹೇಳಿದರೆ ತಮಾಷೆ ಅನಿಸ್ಬೋದು. ಕೊರಗರು ಈ ಜಿಲ್ಲೆಯ ಆದಿವಾಸಿಗಳು, ಮೂಲ ನಿವಾಸಿಗಳು. ಅವರದೇ ಅಭಿಷೇಕ ಅಂತ ರಾಜ ಇದ್ದ. ಅಂಥ ವಂಶದವರು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದರು. ಈಗಲೂ ತುಂಬ ಸುಧಾರಣೆ ಆಗಿಲ್ಲ, ಇವತ್ತು ಭಾಳಷ್ಟು ಸುಧಾರಣೆ ಕಂಡಿದ್ದಾರೆ.
ಇಂಥ ಮಕ್ಕಳಿಗೆ ಭಾಳಷ್ಟು ಪ್ರೋತ್ಸಾಹ ಇದೆ. ನಮ್ಮ ಸರ್ಕಾರ ವ್ಯವಸ್ಥೆಯಲ್ಲಿದೆ ಶಿಕ್ಷಣ, ಆದರೂ ಭಾಳಷ್ಟು ಮಕ್ಕಳಿಗೆ ಕಷ್ಟ ಆಗ್ತದೆ. ಅದಕ್ಕೆ ಒಂದು ಉದಾಹರಣೆ ನಮ್ಮ ಕಾರ್ತಿಕ್ ಅಂತ, ಇವರು ಐತಪ್ಪ ಅಂತ ಪೆರುವಾಜೆಯ ಆದಿವಾಸಿ ಕೊರಗನ, ಅವರ ಆ್ಯನಿಮೇಷನ್ ವಿಜುವಲ್ ಎಫೆಕ್ಟ್ಸ್ ಅಲ್ಲ, ಆ್ಯನಿಮೇಷನ್ ವಿಜುವಲ್ ಎಫೆಕ್ಟ್ಸ್ ಅಂತ ಕೋರ್ಸ್ ಅದು. ಇದು ಬಹುಶಃ ಒಬ್ಬ ಆದಿವಾಸಿ ಕೊರಗ ಪ್ರಥಮವಾಗಿ ಈ ಒಂದು ಇದಕ್ಕೆ ಬಂದಿರೋದು. ಅಂದರೆ ಆ್ಯನಿಮೇಷನ್ ಅಂದರೆ ಗೊತ್ತಲ್ಲ, ನಮ್ಮಂತ ಇದನ್ನು ಮಾಡೋದು ಇಂಥದ್ದು ಎಲೆಕ್ಟ್ರಾನಿಕ್ ಇದರಲ್ಲಿ ಬಿಡಿಸುವಂಥದ್ದು, ಇಮೇಜ್ ನಮ್ಮ ಚಿತ್ರಗಳು ಮಾಡೋದು. ಒಳ್ಳೆಯ ಕೋರ್ಸ್ ಅದು, ಭಾಳ ಕಷ್ಟದ ಕೋರ್ಸ್ ಇದೆ. ಬಟ್ ನಮಗೆ ಖುಷಿ ಆಯಿತು, ಅವರು ಸೇರಿದ್ದು ನೋಡಿ ವಿಶೇಷ ಆಯಿತು. ಈಗ ಅದಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಇದು ಬೇಕು ಅವರಿಗೆ, ಇಂಥ ಕಲೆಯ ಜ್ಞಾನ ಬೇಕು, ಅದೆಲ್ಲ ಬೇಕು. ಅವರು ಸೇರಿದ್ದಾರೆ ಅದಕ್ಕೆ. ಆದರೂ ಸೇರಿ ಕೂಡ ನಮ್ಮ ಸರ್ಕಾರ ಹೇಳಿದ್ರು ಭಾಳಷ್ಟು ಉತ್ತೇಜನ ಅವರಿಗೆ ಕೊಡಲಿಲ್ಲ. ಅವರಿಗೆ ಒಂದು ಲ್ಯಾಪ್ಟಾಪ್ನ ತುಂಬ ಅವಶ್ಯಕತೆ ಇದೆ ಅದಕ್ಕೆ, ಬೇರೆ ಮಕ್ಕಳಿಗೆಲ್ಲ. ಅದಕ್ಕೆ ಅದು ಮಾಡಬೇಕಾದ್ರೆ ಅದು ಬೇಕು. ಅದನ್ನು ಪಡ್ಕೊಳ್ಳಿಕ್ಕೆ ಭಾಳ ಪ್ರಯತ್ನ ಮಾಡಿದರು ಅವರು. ನಮ್ಮ ITDP ಇಲಾಖೆ ಇದೆ, ಈ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ, ಪಾತೂರು, ಹೌದು, ಉಸ್ತುವಾರಿ ಸಚಿವರ ಇದು ಕೂಡ ಅವರು ಕೂಡ ಬರೋ ಪ್ರಯತ್ನ ಪಟ್ಟು. ನಾನು ಹೇಳಿದ್ರು ಸರ್ಕಾರ ಕೂಡ ಎಲ್ಲ ನೋಡಲಿಕ್ಕೆ ಭಾಳ ಚೆಂದ ಕಾಣ್ತದೆ, ಭಾಳಷ್ಟು ಹಣ ವ್ಯಯ ಆಗ್ತದೆ ನಮ್ಮ ಎಂಥದ್ದು ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆಯಲ್ಲಿ. ಯಾವುದೋ ಒಂದು ಕೊರಗರ ಮನೆಯಲ್ಲಿ ಇದ್ದರೆ ಅಲ್ಲಿಗೆ ಸಿಮೆಂಟ್ ರೋಡ್ ಆಗ್ತದೆ. ಅವರಿಗೆ ಸೈಕಲ್ ಇರೋಲ್ಲ, ಬಟ್ ಸಿಮೆಂಟ್ ರೋಡ್ ಅವರ ಹೆಸರಲ್ಲಿ ಆಗುತ್ತೆ, ಹಣ ವಿನಿಯೋಗ ಆಗುವಂಥ ವ್ಯವಸ್ಥೆಗಳು. ಆದರೆ ಅವರಿಗೆ ನಮಗೆ ಬಹಳ ಅಗತ್ಯದ ಡಿಮಾಂಡ್ ಒಂದು ಕೊಟ್ಟರೆ ಇಲಾಖೆಗೆ, ನಮಗೆ ಲ್ಯಾಪ್ಟಾಪ್ ಬೇಕು, ಅದನ್ನು ಪಡ್ಕೊಳ್ಳಿಕ್ಕೆ ಆಗಿಲ್ಲ ಅವರಿಗೆ, ನಮ್ಮ ಕೆಲವು ವ್ಯವಸ್ಥೆಗಳಿರುವಂಥದ್ದು. ಆಗ ನನಗೆ ಅನಿಸಿದ್ದು ಭಾಳ ಪ್ರಯತ್ನ ಆಯಿತು, ಮಾಧ್ಯಮದ ಪ್ರಯತ್ನ ಮಾಡಿ ಕೊನೆಗೆ ನಾನು ಚಿತ್ತಾರ ಬಳಗದವರನ್ನು ನಮ್ಮ ಅಶ್ವಿನ ಶೆಟ್ಟರು ಸಂಪರ್ಕ ಮಾಡಿ ಏನಾದ್ರು ಮಾಡಬೇಕಲ್ಲ. ಅವ್ರು ಕೂಡ ತುಂಬ ಫೋನ್ ಮಾಡ್ತಾ ಇದ್ರು ನಮಗೆ, ಏನಾದ್ರು ಮಾಡಬೇಕು ಅಂತ. ಆವಾಗ ಇಷ್ಟೆಲ್ಲ ಹೋಗಿ ಇಷ್ಟು ದೊಡ್ಡ ಇಲಾಖೆಗಳಿದ್ರು, ಮತ್ತು ಕೊನೆಗೆ ಚಿತ್ತಾರ ಬಳಗಕ್ಕೆ ನಾವು ಹೋಗಬೇಕಾಯಿತು. ಅದಕ್ಕೆ ವಿಶೇಷವಾಗಿ ಸತೀಶ್ ಅವರು ಇದನ್ನು ಚಂದ್ರಶೇಖರ್ ಪಾತೂರ್ ಮತ್ತು ಚಂದ್ರಶೇಖರ್ ಅವರು ಸೇರಿ ಸಂಪರ್ಕ ಮಾಡಿ ಅವರಿಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಮುಂದೆ ಬಂದಿದೆ. ಯಾಕೆ ಪ್ರಸ್ತಾಪ ಮಾಡ್ತಾರೆ ಅಂದರೆ, ನಮ್ಮ ಈ ರೀಚ್ ಚಿತ್ತಾರ ಬಳಗ ಹ್ಯಾಸ್ ರೀಚ್ಡ್ ಅನ್ರೀಚ್ಡ್ ಅಂತ ಎಲ್ಲರೂ ಕೆಲಸ ಮಾಡ್ತಾರೆ. ಆದರೆ ಆ ರೀಚ್ ಆಗುವಂಥ ಜನರಿಗೆ ರೀಚ್ ಆಗುವಂಥ ಕೆಲಸ ಅದು ಚಿತ್ತಾರ ಇರ್ಬೋದು, ಜನ ಶಿಕ್ಷಣ ಟ್ರಸ್ಟ್ನ ಒಂದು ಮುಖ್ಯ ಕೆಲಸ ಇದೆ. ಆ ದಿಸೆಯಲ್ಲಿ ಚಿತ್ತಾರ ಬಳಗ ನನಗೆ ಭಾಳ ಧೈರ್ಯವಾಗಿ ಹೇಳ್ತೇನೆ, ಯು ಹ್ಯಾವ್ ರೀಚ್ ದ ಅನ್ರೀಚ್ಡ್ ಪೀಪಲ್ ಅಂತ ಹೇಳ್ತಾ. ಮತ್ತು ಈ ಶಿಕ್ಷಣ ಭಾಳ ಮುಖ್ಯ. ಬಹುಶಃ ನಮ್ಮ ಈ ವಿದ್ಯಾರ್ಥಿಗಳಿಗೆ ಈಗ ನಮಗೆ ಆದರ್ಶ ಆಗಬೇಕಾದ್ದು ಯಾರು ಹೇಳಿ, ನಮ್ಮ ಶಿವಶೆಟ್ಟಿ ಯಾವಾಗಲೂ ಹೇಳ್ತಾರೆ. ನಮ್ಮಲ್ಲಿಬ್ಬರು ಹುಡುಗಿ ಇದ್ದಾರೆ, ಮಲಾಲ, ಬಹುಶಃ ಎಂಥದ್ದು ಹದಿಹರೆಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರೆ ವಿಶ್ವದಲ್ಲಿ ಬೇರೆ ಪಡೆದಿಲ್ಲ. ಈಗ ಇವರು ನಮಗೆ ಆದರ್ಶ ಆಗಬೇಕು. ಅಂದರೆ ಅವರು ಕೂಡ ಅಷ್ಟು ಆ ಮಟ್ಟಕ್ಕೆ ಓದೋದು ಶಿಕ್ಷಣಕ್ಕಾಗಿ ಹೋರಾಟ. ಅವರು ಶಾಲೆಗೆ ಹೋಗಬೇಕು, ಕಲಿಬೇಕು ಅಂದಾಗ ಅಲ್ಲಿಯ ಕೆಲವು ನಮ್ಮ ಈ ಮೂಲಭೂತವಾದಿ ಸಂಘಟನೆಗಳು ಕತ್ತರೆ ಅವರಿಗೆ ಬಾಂಬ್ ಹಾಕಿದರು, ಅಂದರೆ ಶೂಟ್ ಮಾಡಿದರು. ಅವರು ಸಾಯಲಿಲ್ಲ, ಅಂದರೆ ಕಲಿಬೇಕು ಅಂತ ಕಲೀಲಿಕ್ಕೆ ಅವಕಾಶ ಕೊಡಲಿಲ್ಲ. ನೋಡಿ ಅವರು ಹೇಗೆ ಮೇಲೆ ಬಂದ ಅದನ್ನು ಸವಾಲಾಗಿ ಸ್ವೀಕರಿಸಿ 16ನೇ ವಯಸ್ಸಿನಲ್ಲಿ ಇಡೀ ವಿಶ್ವದಲ್ಲಿ ಗುರುತಿಸಲ್ಪಟ್ಟರು. ಇಂಥದ್ದು ಬಂದಿದೆ. ಹಾಗಾಗಿ ಅವರು ಹೇಳ್ತಾರೆ, ಏನು ಒಬ್ಬರು ಗುರು, ಒಂದು ಪುಸ್ತಕ, ಒಂದು ಪೆನ್ ಇದ್ದರೆ ಇಡೀ ವಿಶ್ವವನ್ನು ಬದಲಿಸ್ಬೋದು ಅಂತ ಅವರು ಹೇಳುವಂಥದ್ದು. ಸೊ ಆ ದಿಸೆಯಲ್ಲಿ ಬಹುಶಃ ಈಗ ನಿಮಗೆ ಈ ಶಿಕ್ಷಣದ ಮಹತ್ವ ಏನಿದೆ, ಇದು ನಿಮಗೆ ಅವರು ನಿಮಗೆ ಆದರ್ಶ ಆಗಬೇಕು ಅಂತ ವಿದ್ಯಾರ್ಥಿಗಳು. ಆ ದಿಸೆಯಲ್ಲಿ ನೀವು ಕೂಡ ಇದೇನು ನಾವು ಕೊಡುವಂಥ ಚಿತ್ತಾರ ಬಳಗದ ಒಂದು ಸಾಂದರ್ಭಿಕ ಸಹಾಯ ಇರ್ಬೋದು, ಆದರೆ ಇದು ನಿಮ್ಮ ಜೀವನದಲ್ಲಿ ಇಡೀ ಒಂದು ಬದಲಾವಣೆ ತರಲಿಕ್ಕೆ ಖಂಡಿತ ಶಕ್ತಿ ಪ್ರೇರಕ ಆಗಲಿ ಅಂತ ಹೇಳ್ತಾ, ಇವತ್ತಿನ ವಿದ್ಯಾರ್ಥಿಗಳು ಸುಮಾರು ನಾವು 14 ಜನರಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಚಿಕ್ಕ ನೆರವನ್ನು ಕೊಡಲಿಕ್ಕೆ, ಮಹತ್ತರವಾದ ನೆರವು ಕೊಡಲಿಕ್ಕೆ ನಾವು ಗುರುತಿಸಿದ್ದೇವೆ. ಇದನ್ನು ನಾನು ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ಕಷ್ಟದಲ್ಲಿರುವಂಥ ಮಕ್ಕಳು ಇಲ್ಲಿದ್ದಾರೆ. ಬಹುಶಃ ಅದನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಇವರ ಬ್ಯಾಕ್ಗ್ರೌಂಡ್ ಎಲ್ಲ ಈ ರೀತಿ ಇದೆ. ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾರೆ ಅವರು ಕುಟುಂಬದಲ್ಲಿ. ಅಂಥ ಮಕ್ಕಳಿಗೆ ಏನೋ ಕೊಟ್ಟ ಚಿಕ್ಕ ಸಹಾಯ ಆಗುವ ದೃಷ್ಟಿಯಿಂದ ಇದನ್ನು ಇವತ್ತು ಇಲ್ಲಿ ಮಾಡಿದ್ದೇವೆ. ಇದನ್ನು ಇವತ್ತು ಚಿತ್ತಾರ ಬಳಗದ ಮೂಲಕ ಅವರಿಗೆ ವಿತರಣೆ ಮಾಡ್ತಾರೆ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಕವಿ DVG ಅವರು ಬರೆದಂತಹ ಈ ಒಂದು ಕವನ ನಮ್ಮೆಲ್ಲರ ಜೀವನಕ್ಕೂ ಒಂದು ಮಾರ್ಗದರ್ಶನ, ದಾರಿದೀಪ ಅಂತ ಹೇಳುವುದಕ್ಕಿಂತ ಕತ್ತಲೆಯನ್ನು ಸರಿಸಿ ಉದಯಿಸುವ ಸೂರ್ಯ ಯಾವ ರೀತಿಯಲ್ಲಿ ಕಿರಣವನ್ನು ಸೂಸಿ ನಮಗೆ ಆ ದಾರಿಯನ್ನು ತೋರಿಸ್ತಾನೋ, ಆ ರೀತಿಯ ಜೀವನದ ದಾರಿಯನ್ನು ತೋರಿಸ್ತಕ್ಕಂಥ ಆ ಒಂದು ಕವಿತೆಯ 4 ಸಾಲುಗಳು.
ಬೆಟ್ಟದಡಿಯಲ್ಲಿ ಹುಲ್ಲನ್ನು ಅರಸಿ ಹೋಗ್ತಕ್ಕಂಥ ದನಗಳಿಗೆ ನಾವು ಹುಲ್ಲಾಗಬೇಕು ಅಂದರೆ ಇವತ್ತು ಏನು ಚಿತ್ತಾರ ಬಳಗ ಹಾಗೂ ಜನಶಿಕ್ಷಣ ಟ್ರಸ್ಟ್ ಮುಡಿಪು ಇವರ ಈ ಜಂಟಿ ಆಶ್ರಯದಲ್ಲಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದಲ್ಲಿ ಯಾರಿಗೆ ಸಹಾಯ ಬೇಕು, ಯಾರಿಗೆ ಅಗತ್ಯವಾಗಿ ಸಹಾಯದ ಅಗತ್ಯವಿದೆ ಅಂತಹ ಸೂಕ್ತ ವಿದ್ಯಾರ್ಥಿಗಳಿಗೆ ಜಾತಿ, ಮತ, ಪಂಥ, ಧರ್ಮ ಭೇದ ಮರೆತು ರಾಜಕೀಯದ ಯಾವುದೇ ಒಂದು ಗಂಧಗಾಳಿ ಇಲ್ಲದಂತಹ ಒಂದು ಅತ್ಯಂತ ಸುಸ್ಥಿರವಾದಂತಹ ಒಂದು ಕಾರ್ಯಕ್ರಮ ಈ ಮುಡಿಪು ಪ್ರದೇಶದಲ್ಲಿ ನಡಿಬೇಕಾದ್ರೆ ಈ ಸಂಘಟಕರ, ಈ ಎರಡೂ ಸಂಘಟನೆಗಳ ಪ್ರಮುಖರಿಗೆ ನಾನು ಪ್ರಥಮವಾಗಿ ಅಭಿನಂದಿಸ್ತೇನೆ. ನಾನು ಇವತ್ತಿಲ್ಲಿ ಬರಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ನನ್ನ ಅತ್ಯಂತ ಆತ್ಮೀಯ ಮಿತ್ರರಾದ ಸತೀಶ್ ಹೀರಾ ಅವರು. ಈ ಕಟ್ಟಡದಿಂದ ಇನ್ನೊಂದಷ್ಟು 3 ರಿಂದ 4 ಕಿಲೋಮೀಟರ್ ಮುಂದೆ ಹೋದ್ರೆ ಅವರ ಮನೆ ಸಿಗ್ತದೆ. ನೀವು ಉದಯವಾಣಿ ಪತ್ರಿಕೆಯಲ್ಲಿ ಸದಾಕಾಲ ನೀವು ನೋಡ್ಬೋದು, ಉತ್ತಮವಾದ ಚಿತ್ರಗಳು ಬಂದಾಗ ಅದರ ಮೇಲಿನಲ್ಲಿ ಇರ್ತದೆ ಚಿತ್ರ ಸತೀಶ್ ಹೀರಾ ಅಂತ. ಸತೀಶ್ ಹೀರಾ ಅಂತ ಒಬ್ಬ ವ್ಯಕ್ತಿ ಇವತ್ತು ನನ್ನನ್ನು ಇಲ್ಲಿ ಕರ್ಕೊಂಡು ಬರಬೇಕಾದ್ರೆ ನಾನು ಎಣಿಸಿದೆ. ಇಲ್ಲಿ ಬಂದಾಗ, ಇಲ್ಲಿ ಬರುವಾಗಲೇ ಅವರು ದಾರಿಯಲ್ಲಿ ಇಲ್ಲಿ 2 ಪ್ರಮುಖ ವ್ಯಕ್ತಿಗಳ ಬಗ್ಗೆ ಅವರು ವರ್ಣನೆಯನ್ನು ಕೊಟ್ಟರು. ಒಬ್ಬರು ಹಿರಿಯರಾದ ಶ್ರೀಯುತ ಶ್ರೀನಾಥ್ ಶೆಟ್ಟಿ ಅವರು, ಮತ್ತೊಬ್ಬರು ಹಿರಿಯರಾದ ಶ್ರೀಯುತ ಕೃಷ್ಣಮೂಲ್ಯ ಅವರು. ಈ ಜನಶಿಕ್ಷಣ ಟ್ರಸ್ಟ್ ಹೇಗೆ ಸ್ಥಾಪನೆ ಆಯಿತು, ಈ ಜನಶಿಕ್ಷಣ ಟ್ರಸ್ಟ್ ಏನು ಕೆಲಸ ಮಾಡ್ತಾ ಇದೆ, ಜನಶಿಕ್ಷಣ ಟ್ರಸ್ಟ್ ಯಾವ ಉದ್ದೇಶದಿಂದ ಮುಂದುವರಿತಾ ಇದೆ, ಇದರ ಜೊತೆಗೆ ಚಿತ್ತಾರ ಬಳಗ ಅದಕ್ಕೆ ಹೇಗೆ ಸಹಕಾರ ಕೊಡ್ತದೆ ಅನ್ನೋದರ ಬಗ್ಗೆ ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ರು. ಇವತ್ತು ತನ್ನ ಸರ್ವಸ್ವವನ್ನ ಕೊಟ್ಟು ನಾವು ಸಮಾಜದಲ್ಲಿ ನಾವು ನೋಡ್ತೇವೆ, ಸಮಾಜಕ್ಕೆ ಸ್ವಲ್ಪ ಸ್ವಂತ, ಸಮಾಜಕ್ಕೆ ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ ಅಂತ. ಆದ್ರೆ ಇಲ್ಲಿ ಕೃಷ್ಣ ಶೆಟ್ಟಿ ಮತ್ತೆ ಇವರು ಶೀನಾ ಶೆಟ್ಟಿ ಮತ್ತೆ ಕೃಷ್ಣಮೂರ್ತಿ ಅವರು ಸಮಾಜಕ್ಕೆ ಸರ್ವ ಕೊಟ್ಟು ಸ್ವಂತಕ್ಕೆ ಶೂನ್ಯವನ್ನು ಇಟ್ಕೊಂಡಿದ್ದಾರೆ. ಅದರ ಅರ್ಥ ಏನಂತ ಹೇಳಿದ್ರೆ ತಮ್ಮ ಇಡೀ ಜೀವನವನ್ನ ಇಲ್ಲಿ ಅವ್ರು ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಿಮ್ಮ ಜೊತೆ ಅಥವಾ ನಿಮ್ಮಂತೆ ಇರುವ 100 ಮಂದಿ 1000 ಮಂದಿ ಜೊತೆಲಿ ಈ ಭೂಮಿಗೆ ಅಥವಾ ಈ ಪರಿಸರಕ್ಕೆ ಅಥವಾ ಈ ಸಮಾಜಕ್ಕೆ ಬೇಕಾದ ಸಹಾಯವನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಏನು ಸಮಾಧಾನ, ಅಲ್ಲಿ ಏನು ಸಂತೋಷ ಪಡಿತಾರೆ ಅದನ್ನು ಅವರು ಆ ಪ್ರತಿಫಲ ಅಂತ ತಿಳ್ಕೊಳ್ತಾರೆ. ತೆರೆಮರೆಯ ಕಾಯಿ ಅಂತ ನಾವು ಹೇಳ್ತೇವೆ. ನಿಜಕ್ಕೂ ನಾನು ಹೆಸರುಗಳನ್ನ ಕೇಳಿದ್ದೇನೆ. ಶೀನಾ ಶೆಟ್ಟಿ ಹಾಗೂ ಕೃಷ್ಣಮೂಲ್ಯರವರ ಹೆಸರು ನಾನು ಸುಮಾರು ಬಾರಿ ಪತ್ರಿಕೆಗಳಲ್ಲಿ ಹೀಗೆ ಓದಿದ್ದೇನೆ ಅವ್ರು ಮಾಡ್ತಕ್ಕಂಥ ಕೆಲಸ. ಆದರೆ ಇವತ್ತು ಸತೀಶ್ ಹೀರಾರ್ ಅವರ ಒಂದು ಪ್ರಯತ್ನ ಹಾಗೂ ನನಗೂ ಮತ್ತು ಅವರಿಗಿರುವ ಒಂದು ಆತ್ಮೀಯತೆಯಿಂದಾಗಿ ಈ ಇಬ್ಬರು ಮಹನೀಯರ ಹಾಗೂ ಸಮಾಜಕ್ಕಾಗಿ ದುಡಿಯತಕ್ಕಂಥ, ಸಮಾಜದ ಒಳಿತಿಗಾಗಿ ತುಡಿತಾ ಇರತಕ್ಕಂಥ ಹೃದಯಗಳನ್ನ ಬೆಸೆಯುವ ಈ ಕಾರ್ಯಕ್ರಮಕ್ಕೆ ನಾನು ಇವತ್ತು ಇಲ್ಲಿ ಬರಬೇಕಾದ್ರೆ ನಾನು ಸತೀಶ್ ಹೀರಾರ್ ಅವರು ಕೂಡ ನಾನು ನನ್ನ ಹಾರ್ದಿಕವಾದ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಗುರುವಾರ ದಿವಸ ಸತೀಶ್ ಅವರು ಹೇಳಿದರು, ನಾನು ಯಾವುದೋ ಒಂದು ವರದಿಯ ಬಗ್ಗೆ ಅವರ ಪತ್ರಿಕೆಯಲ್ಲಿ ಆಗಬೇಕಾಗಿದ್ದ ಒಂದು ವರದಿ ಬಗ್ಗೆ ಮಾತಾಡಿದಾಗ ಅವ್ರು ಹೀಗೆ ಹೇಳಿದರು, ನಾವು ಒಂದು ಚಿತ್ತಾರ ಬಳಗ ಅಂತ ನಮ್ಮೊಂದಷ್ಟು ಮುಡಿಪು ಪರಿಸರ ಹಾಗೂ ನಮ್ಮೊಂದು ಸ್ನೇಹಿತರ ಒಂದು ಬಳಗ ಇದೆ. ಆ ಮುಖಾಂತರ ನಾವು ಮುಡಿಪಿನ ಜನಶಿಕ್ಷಣ ಟ್ರಸ್ಟ್ನ ಸಹಾಯದಲ್ಲಿ ಈ ರೀತಿ ಕೆಲಸಗಳನ್ನು ಹಮ್ಮಿಕೊಂಡಿದ್ದೇವೆ. ಶನಿವಾರ ದಿವಸ ಆ ಭಾಗದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ರೂಪದಲ್ಲಿ ಶಿಕ್ಷಣಕ್ಕೆ ಸಹಾಯವನ್ನು ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡೇವೆ. ಅದರ ಜೊತೆಗೆ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಒಂದು ಸಮುದಾಯ ಅಂತ ಹೇಳ್ಬೋದು ಅಥವಾ ಒಂದು ವರ್ಗ ಅಂತ ಹೇಳ್ಬೋದು, ಅದು ಕೊರಗ ಸಮುದಾಯ. ಆಗ ಹೇಳಿದರು ಪ್ರಾಸ್ತಾವಿಕ ಭಾಷಣದಲ್ಲಿ, ಕೊರಗರು ಆಳಿದಂಥ ನಾಡಿನಲ್ಲಿ ಇವತ್ತು ಆ ಸಮುದಾಯದ ಜೀವನ ಸ್ಥಿತಿ ಹೇಗೆ ಇದೆ ಅಂತ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಊಹಿಸಲು ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಮನೆಯ ಪರಿಸರದಲ್ಲಿ ಕೋಡಿಕಲ್ಲಲ್ಲಿ ನಾನು ಇಲ್ಲಿ ಎಲ್ಲಿದ್ದೆ, ನಾನು 1981ನೇ ಇಸ್ವಿಗೆ ಆ ಪರಿಸರಕ್ಕೆ ಸ್ಥಳಾಂತರಗೊಂಡಾಗ, ನಾನು ಮೊದಲು ಮನ್ನಗುಡ್ಡ ಪ್ರದೇಶದಲ್ಲಿದ್ದವನು. ಕೋಡಿಕಲ್ ಪ್ರದೇಶಕ್ಕೆ ಗೊತ್ತಿರ್ಬೋದು, ಕಾರ್ತಿಕಿಗೆ ಏನಾದರೂ ಅಲ್ಲಿ ಪರಿಚಯದವರು ಇದ್ರೆ, ಕೋಡಿಕಲ್ ಅಲ್ಲಿ ಒಂದಷ್ಟು 40-60 ಕುಟುಂಬಗಳಿವೆ. ನಾನು ಹೋದ ಸಂದರ್ಭದಲ್ಲೂ ನಮಗೆ ಅಲ್ಲಿ ಅವರ ಡೋಲು, ಅವರು ಹೆಣೆದು ಬರ್ತಕ್ಕಂಥ ಬುಟ್ಟಿಗಳು, ನಮ್ಮ ಮನೆಗೆ ಅವರು ಯಾವಾಗಲೂ ಅಂದ್ರೆ ಒಂದು ಆತ್ಮೀಯತೆ, ಆ ಒಂದು ಆತ್ಮೀಯತೆ ನಮಗಿತ್ತು. ಆ ಸಂದರ್ಭದಲ್ಲಿ ನಾನು ಬೆಸೆಂಟ್ ಸಂಧ್ಯಾ ಕಾಲೇಜಿನಲ್ಲಿ ಕಲಿತಾ ಇರಬೇಕಾದ್ರೆ ಅಲ್ಲಿನ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು, ರಾಷ್ಟ್ರೀಯ ಸೇವಾ ಯೋಜನೆಯ ವಿಭಾಗದ ವಿದ್ಯಾರ್ಥಿಗಳು ಒಂದ್ಸರಿ ಕೇಳಿದ್ರು ನಮಗೆ ಗಿಡಗಳನ್ನು ನೆಡಬೇಕು ಅಂತ. ನಾನು ಹೇಳಿದೆ ಬೇರೆ ಎಲ್ಲೂ ಬೇಡ, ನಾನೊಂದು ಸ್ಥಳ ಹೇಳ್ತೇನೆ ಅಲ್ಲಿ ಹೋಗುವ ಅಂತ. ಸೀದಾ ಅವರನ್ನು ಈ ಕೊರಗರು ವಾಸಿಸ್ತಕ್ಕಂಥ ಕಾಲೋನಿಗೆ ಕರ್ಕೊಂಡು ಹೋದಾಗ ಅವರ ಜೀವಮಾನದಲ್ಲಿ ನೋಡದಂತಹ ಮನೆಗಳನ್ನು ಅವ್ರು ನೋಡಿದ್ರು.
ಆ ಮನೆಗಳು ಹೇಗಿದ್ದವು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲೇ ಕಾಂಕ್ರೀಟ್ ಯುಗ ಪ್ರಾರಂಭ ಆಗಿದೆ. ಆದರೂ ಕೂಡ ಕೊರಗರ ಆ ಸಮುದಾಯ ವಾಸ ಮಾಡತಕ್ಕಂಥ ಪ್ರದೇಶದಲ್ಲಿ, ಇವತ್ತು ಅಲ್ಲಿ ಕುದ್ಮೂಲ್ ರಂಗರಾವ್ ಕಾಲೋನಿ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ, ಆ ಪ್ರದೇಶದಲ್ಲಿ ನಾವು ಹೋದಾಗ ಅವರು ಆಶ್ಚರ್ಯ ಪಡುವಂಥ ಮನೆಗಳು ಅಲ್ಲಿತ್ತು. ಮನೆಗಳು ಅತ್ಯಂತ ಸಣ್ಣದು, ಆದರೆ ಅಷ್ಟು ಚೊಕ್ಕದು, ಅಷ್ಟು ಶುಚಿತ್ವ, ಹಾಗೂ ಅಷ್ಟು ಏನು ಒಂದು ನೊಣ ಕೂಡ ಹಾರದಂತ ಒಂದು ಪರಿಸರದಲ್ಲಿ ಆ ಜನ ವಾಸ ಮಾಡ್ತಿದ್ರು. ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ, ಈಗ ನಮ್ಮ ಹಿರಿಯರಿದ್ದಾರಲ್ಲ ಹಿಂದುಗಡೆ, ಹಿಂದಿನ ಕಾಲದಲ್ಲಿ ನಮ್ಮ ಪರಿಸರಕ್ಕೆ ಸಗಣಿಯನ್ನ ಸಾರಿಸಿಕೊಂಡು ಅಂಗಳವನ್ನು ನಾವು ಶುಚಿಯಾಗಿ ಇಟ್ಕೊಂಡಿದ್ದೆವು. ಆದರೆ ಕೊರಗರ ಮನೆಯಲ್ಲಿ ಕೇವಲ ಅಂಗಳಕ್ಕಲ್ಲ, ಗೋಡೆಗಳಿಗೆ ಕೂಡ ಸಾರಣೆ, ಟೈಲ್ಸ್ ಇರಲಿಲ್ಲ, ಸಿಮೆಂಟ್ ಇದು ಇದೇ ಇಲ್ಲ. ನಾವು ಮುಳಿ ಹೇಳ್ತೇವೆ, ಏನು ನಾವು ಮುಳಿ ಹುಲ್ಲಿನ ಮುಚ್ಚಿಗೆ. ಆದರೆ ವಿದ್ಯುತ್ ಇಲ್ಲ. ವಿದ್ಯುತ್ ಇಲ್ಲದಿದ್ರೂ ತೊಂದರೆ ಇಲ್ಲ, ಆ ಮನೆಯೊಳಗೆ ನಾವು ಕೂತಾಗ ಅಷ್ಟು ತಂಪಿನ ವಾತಾವರಣ. ಆದರೆ ಒಂದು ಕಡೆಯಲ್ಲಿ ಅವರು ಸಾಮಾಜಿಕವಾಗಿ ಹಿಂದುಳಿದ್ರು ಕೂಡ ಅವರ ಪರಂಪರೆ, ಅವರ ಸಂಪ್ರದಾಯ ಅಷ್ಟು ಶ್ರೀಮಂತವಾಗಿತ್ತು. ಅವರ ಡೋಲು ಕೇಳಬೇಕಾದ್ರೆ ಇವತ್ತು ಕೂಡ ಆಳ್ವಾಸ್ನ ನುಡಿಸಿರಿಯಲ್ಲಿ ಮೋಹನ್ ಆಳ್ವರು ಸ್ವತಃ ಅವರ ಹೆಗಲಿಗೆ ಡೋಲು ಹಾಕಿಕೊಂಡು ಅದನ್ನು ನುಡಿಸ್ತಾರೆ. ಯಾಕಂದ್ರೆ ಅದು ಅತ್ಯಂತ ಶ್ರೀಮಂತ ಸಂಪ್ರದಾಯ. ಬುಟ್ಟಿ ಹೇಳಿದೆ, ನಾನು ಈಗ ಹೊರಗೆ ಬಂದಾಗ, ನಾನು ಅಲ್ಲಿ ಬಂದಾಗ ನೋಡಿದೆ, ನಾನು ಅದನ್ನ ಕೂಡಲೇ ಹೇಳಿದೆ, ನಾನು ಸತೀಶ್ ಅಣ್ಣ ಅಂತ ಹೇಳಿದೆ, ಸೀನಾ ಶೆಟ್ಟರದ ಮತ್ತೆ ಕೃಷ್ಣಣ್ಣ ಅಂತ ಹೇಳಿ, ಮುಂದೆ ಕ್ರಿಸ್ಮಸ್ ಸಮಯದಲ್ಲಿ ಖಂಡಿತವಾಗಿ ಯಾರು ಈ ರೀತಿ ಕೆಲಸ ಮಾಡ್ತಾರೆ, ಒಂದಷ್ಟು ಚರ್ಚ್ಗಳಲ್ಲಿ ಅದನ್ನು ಉತ್ಸವವನ್ನಾಗಿ ಮಾಡುವ, ಅಲ್ಲಿ ಬಂದಂತ ಹಣವನ್ನು ಆ ಸಮುದಾಯಕ್ಕೆ ಹಾಗೂ ಜನಶಿಕ್ಷಣ ಟ್ರಸ್ಟಿಗೂ ಕೂಡ, ಯಾಕಂದ್ರೆ ಇದು ನಡೀಬೇಕು, ಒಂದಷ್ಟು ಲಾಭದ ಅಂಶವನ್ನು ಶಿಕ್ಷಣ ಟ್ರಸ್ಟಿಗೂ ಕೊಡುವ ಅಂತ ಹೇಳಿದಾಗ ಖಂಡಿತ ಅದು ನಮಗೆ ಯೋಚನೆ ಮಾಡೋದ್ರಿಂದ ನಾನು ಖಂಡಿತವಾಗಿಯೂ ಒಬ್ಬ ರಾಷ್ಟ್ರೀಯವಾದಿ ಒಂದು ಮನೋಭಾವನೆಯ ಚಿಂತನೆ ಉಳ್ಳವನಾಗಿ, ಸಮಾಜದ ಬಗ್ಗೆ ಚಿಂತನೆ ಉಳ್ಳವನಾಗಿ ನಾನು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಹೆಸರು ಕರಿಬೇಕಾದ್ರೆ ಕಾರ್ತಿಕ್ ಹೆಸರು ಮೊದಲಿಗೆ ಕರೆದ್ರು, ಆದ್ರೆ ಅದನ್ನು ನಾನು ತಡೆ ಹಿಡಿದದ್ದು ಯಾಕಂತ ಹೇಳಿದ್ರೆ ಒಂದು ವಿಚಾರ ಹೇಳಲಿಕ್ಕಿದೆ. ಕಾರ್ತಿಕ್ಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಕೊಡಬೇಕು ಅಂತ ಸತೀಶ್ ಅವರು ಹೇಳಿದರು ಚಿತ್ತಾರ ಬಳಗದ ಕಡೆಯಿಂದ. ನಾನು ಅದರ ಜವಾಬ್ದಾರಿಯನ್ನು ನಾನು ವಹಿಸಿದ್ದೇನೆ. ನಾನು ಏನು ಹಿಂದೆ ಮುಂದೆ ನೋಡಲಿಲ್ಲ. ಸತೀಶ್ ಅಣ್ಣ ನನ್ನಿಂದ ಎಷ್ಟು ಮಾಡ್ಲಿಕ್ಕೆ ಆಗ್ತಷ್ಟು ಮಾಡ್ತೇನೆ ಅಂತ ಹೇಳಿದೆ. ದೇವರು ನಾವು ಒಳ್ಳೆ ಮನಸ್ಸನ್ನು ಹೇಳಿ, ನಾನು ಒಂದು ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಬರ್ಡ್ಸ್ ಆಫ್ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತ. ಒಂದೇ ಬಣ್ಣದ ಒಂದೇ ರೆಕ್ಕೆ ಹಕ್ಕಿಗಳು ಒಂದೇ ಕಡೆಯಲ್ಲಿ ಕೂಡ್ತಾವಂತೆ. ಇವತ್ತು ಒಂದೇ ಮನಸ್ಸಿನ ಹೃದಯಗಳು ಇವತ್ತೆಲ್ಲರೂ ಸಂತೋಷ್, ಚಂದ್ರಶೇಖರ್ ಮತ್ತು ಸತೀಶ್ ಅವರು, ನಾಗೇಶ್ ಅವರು, ನಮ್ಮ ಶೀನಾ ಶೆಟ್ಟಿ ಅವರು, ದಿವಾಕರ್ ಅವರು, ಕೃಷ್ಣಣ್ಣನವರು, ನಮ್ಮ ಮಾಧ್ಯಮದ ಮಿತ್ರರ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಮನಸ್ಸಿನವರು. ಯಾವಾಗ ನಮಗೆ ಒಂದು ಮನಸ್ಸಿದೆ, ಒಂದು ಹೃದಯ ಇರುತ್ತೆ, ನಮಗೆ ಅಲ್ಲಿ ಯಾವುದೇ ಸಂಪ್ರದಾಯ ಭೇದ, ಸಂಸ್ಕೃತಿ ಭೇದ, ಸಂಸ್ಕಾರದ ಭೇದ ಇರುವುದಿಲ್ಲ. ನಾವೆಲ್ಲ ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಒಂದಷ್ಟು ಶಿಕ್ಷಣ ಎಲ್ಲರಿಗೂ ಸಿಗಬೇಕು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ವಾಮೀಜಿಗಳು ಹೇಳಿದ್ದು ಕೂಡ ಅಷ್ಟೇ, ಶಿಕ್ಷಣದಿಂದ ಸುಶಿಕ್ಷಿತರಾಗಿ ಸಂಘಟಿತರಾಗಿ ಅಂತ. ಶಿಕ್ಷಣ ಪಡೆದಾಗ ಮಾತ್ರ ಒಂದು ಸಮಾಜ, ಅಂದ್ರೆ ಒಟ್ಟು ಸಮಾಜ, ಖಾಲಿ ಒಂದು ಸಮುದಾಯ ಅಲ್ಲ, ಒಟ್ಟು ಸಮಾಜ ಒಂದು ಸಂಘಟಿತವಾಗಿ ಮುನ್ನಡೆಯುತ್ತದೆ. ಇವತ್ತು ಅದರ ಸಂಕೇತವಾಗಿ ಜ್ಯೋತಿಯನ್ನು ಬೆಳಗಿಸಿದ್ ನಾವು. ಆಗ ಪ್ರಾಸ್ತಾವಿಕ ಇದರಲ್ಲಿ ನಮ್ಮ ಇವರು ನಾಗೇಶ್ ಅವರು ಹೇಳಿದ್ರು, ಕಲ್ಲಿದ್ದಲಾಗ್ಬೋದು ಅಥವಾ ಜಲವಿದ್ಯುತ್ ಯೋಜನೆ ಅಥವಾ ಬೇರೆ ಬೇರೆ ಮೂಲಗಳಿಂದ ನಾವು ವಿದ್ಯುತ್ತನ್ನು ನಾವು ಪಡೆಯುತ್ತೇವೆ. ಆದರೆ ಸೌರಶಕ್ತಿ ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ, ಮಾತ್ರವಲ್ಲದೆ ಅದು ದೇವರು ಕೊಟ್ಟಂತ ಒಂದು ಮೂಲ, ಅದಕ್ಕೆ ಕೊನೆ ಎಂಬುದೇ ಇಲ್ಲ. ಜಲಾದ್ರೂ ನಾಳೆ ಕೊನೆಗೊಂಡಿದ್ದು, ಕಲ್ಲಿದ್ದಲಾದ್ರೂ ಕೊನೆಗೊಂಡಿದ್ದು, ಆದರೆ ಸೌರಶಕ್ತಿಗೆ ಕೊನೆ ಎಂಬುದಿಲ್ಲ. ಆದುದರಿಂದ ಸತೀಶ್ ಅವರು ಹೇಳಿದಾಗ ಈ ಲ್ಯಾಪ್ಟಾಪ್ ಅನ್ನು ನಾವು ಕೊಡ್ತೇವೆ ಅಂತ ಹೇಳಿದಾಗ, ನಾನು ಕೇವಲ ನಿನ್ನೆಯ ಒಂದು ದಿವಸದಲ್ಲಿ ನನ್ನ ಆತ್ಮೀಯ ಕೆಲವು ಮಿತ್ರರೊಂದಿಗೆ ಕೇಳಿದಾಗ ಒಟ್ಟಿಗೆ 21,500 ನಾನು ನಿನ್ನೆ ಅವರಿಗೆ ಸಂಗ್ರಹ ಮಾಡಿಕೊಟ್ಟಿದ್ದೇನೆ. ಇನ್ನು ಅದಕ್ಕೆ ಸ್ವಲ್ಪ ಹಣ ಬಾಕಿ ಇದೆ. 40,000 ಏನಾಗ್ತದೆ ಹೇಳಿದ್ದಾರೆ ಅವರು. ಹೌದು, ಅದೇ ಈಗ ಭರ್ತಿ ಮಾಡಿ 25 ಕೊಟ್ಟಿದ್ದಾರೆ. ನಾನು ಇಡೀ 40,000 ಹಣವನ್ನು ಕೂಡ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆಯ ವತಿಯಿಂದ ದಾನಿಗಳಿಂದ ಸಂಗ್ರಹಿಸಿ ನಾನು ಜನಶಿಕ್ಷಣ ಟ್ರಸ್ಟ್ ಚಿತ್ತಾರ ಬಳಕೆ ಕೊಡ್ತೇನೆ. ಆ ಬಳಿಕ ನಾವು ಲ್ಯಾಪ್ಟಾಪ್ ಅನ್ನು ನಾವೇ ಖರೀದಿಸಿ ಕಾರ್ತಿಕ್ಗೆ ನಾವು ಕೊಡ್ತೇವೆ. ಅಲ್ಲಿವರೆಗೆ ಅವರು ಸಹಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಖಂಡಿತವಾಗಿಯೂ ನಾವೇ ತಗೊಂಡು ಕೊಡ್ತೇವೆ. ಒಳ್ಳೆ ಅತ್ಯಂತ ಉತ್ತಮವಾದ ಮಾದರಿಯ ಲ್ಯಾಪ್ಟಾಪ್ ಅನ್ನು, ಯಾಕಂದ್ರೆ ಅದರ ಅನುಭವ ಇರೋರು ಇದ್ದಾರೆ, ಅವ್ರನ್ನ ಕೇಳಿ ನಾವು ಸಲಹೆ ತಗೊಂಡು ನಾವು ಕೊಡ್ತೇವೆ. ಇನ್ನು ಅದಕ್ಕೆ ಒಂದಷ್ಟು ಹಣ ನಾವು ಸೇರಿಸಬೇಕಾಗಿದೆ, ಅದನ್ನು ನಾವು ಸೇರಿಸಿ ಕೊಡ್ತೇವೆ. ಏನು ನೀವು ಚಿಂತೆ ಮಾಡೋದು ಬೇಡ. ನೀವೇನು ಆಶೆ ಪಟ್ಟಿದ್ದೀರಿ, ನೀವೇನು ಬಯಸಿದಿರಿ, ಅದನ್ನು ಜನಶಿಕ್ಷಣ ಟ್ರಸ್ಟ್ ಹಾಗೂ ಚಿತ್ತಾರ ಬಳಗದ ವತಿಯಿಂದ ನಾನು ಖಂಡಿತ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ವತಿಯಿಂದ ಈ ಸ್ಪಷ್ಟವಾದ ಮಾತುಗಳಲ್ಲಿ ಕೊಡ್ತೇವೆ. ನಾವು ಅದನ್ನು ನಾವು ಖಂಡಿತವಾಗಿ ಮಂಗಳೂರಲ್ಲಿ ಬೇಕಾದ್ರೆ ಮಂಗಳೂರಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಶ್ರೀನಣ್ಣನ ಮತ್ತು ಕೃಷ್ಣಣ್ಣನ ಕರೆದು
ಖಂಡಿತವಾಗಿ ನಾವು ಅಲ್ಲಿ ಕಾರ್ಯಕ್ರಮ ಮಾಡಿಕೊಡ್ತೇವೆ. ದಯವಿಟ್ಟು ಅಲ್ಲಿವರೆಗೆ ಸಹಕರಿಸಬೇಕಾಗಿ ಹೇಳುತ್ತಾ, ಈ ಒಂದು ಅತ್ಯುತ್ತಮವಾದ ಭಾವನಾತ್ಮಕವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ, ವಿಶೇಷವಾಗಿ ಈ ಪರಿಸರದಲ್ಲಿ ಕೆಲಸ ಮಾಡ್ತಕ್ಕಂಥ, ಇವತ್ತು ನಾನು ಹಾಗೆ ಹೇಳಿದೆ, ಇವತ್ತು ಅವರು ಕೊರಗ ಸಮುದಾಯದ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಶೀನಾ ಶೆಟ್ಟರು ಮತ್ತೆ ಕೃಷ್ಣಮೂಲ್ಯ ಅವರು. ಯಾಕಂದ್ರೆ ಬೇರೆ ಬೇರೆ ಸಮುದಾಯಗಳು, ಮಲೆಕುಡಿ ಇದ್ದಾರೆ, ಕೊರಗ ಸಮುದಾಯ, ಇದೆಲ್ಲ ನಮ್ಮ ದೇಶದ ಆದಿವಾಸಿಗಳಲ್ಲಿ ನಮ್ಮ ಏನು ನಾವಿವತ್ತು ಕೆಲವರು ಹೇಳ್ತಾರೆ ಭಾಷಣಗಳಲ್ಲಿ ಸಂಸ್ಕೃತಿ ಸಂಸ್ಕಾರ ಅಂತ, ಆದ್ರೆ ಈ ದೇಶದ ಸಂಸ್ಕೃತಿ ಸಂಸ್ಕಾರ ಉಳಿದಿದೆ ಅದು ಅತ್ಯಂತ ಈ ಬುಡಕಟ್ಟು ಸಮುದಾಯದಲ್ಲಿ ಮಾತ್ರ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಎಲ್ಲಿ ಕೂಡ ನೋಡಿ, ದೇಶದ ಯಾವ ನೀವು ಗುಡ್ಡಗಾಡು ಪ್ರದೇಶ ಆಗ್ಬೋದು, ನೀವು ಉತ್ತರ ಭಾರತದ ಪೂರ್ವಾಂಚಲ, ದಿವಾಕರ್ ಅವರು ಯಾಕಂದ್ರೆ ವಿಡಿಯೋಗ್ರಾಫರ್, ಅವರಿಗೆ ಗೊತ್ತಿದೆ ತುಂಬಾ, ದೇಶದ ಪೂರ್ವಾಂಚಲ ಆಗಿರ್ಬೋದು, ಉತ್ತರಾಂಚಲ ಇರ್ಬೋದು, ಬಿಹಾರದ ಕಾಡುಗಳಲ್ಲಿ ಇವತ್ತು ಬುಡಕಟ್ಟು ಸಂಪ್ರದಾಯ ಅಥವಾ ಏನಾದ್ರು ಉಳಿದಿದ್ರೆ ಅದು ಈ ರೀತಿಯ ಬುಡಕಟ್ಟು ಸಮುದಾಯದ ವಿನಃ ಆದರ್ಶವಿರುವುದು ಅಥವಾ ಯಾವುದೇ ಇರುವುದಿದ್ರೆ ಅದು ಬುಡಕಟ್ಟು ಸಮುದಾಯದಿಂದ, ಆದಿವಾಸಿಗಳನ್ನು ಹೊರತು ಯಾವುದೇ ನಗರವಾಸಿಗಳಿಂದಲ್ಲ, ಕಂಪ್ಯೂಟರ್ ಕಲಿತ ಇಂಜಿನಿಯರ್ಗಳಿಂದಲೂ ಅಲ್ಲ, ಅಥವಾ ಮೆಡಿಕಲ್ ಕಾಲೇಜ್ ಡಾಕ್ಟರ್ಗಳಿಂದಲೂ ಅಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ ನಾನು. ಆದುದರಿಂದ ಇವತ್ತು ಸಹಾಯಧನ ಪಡೆದಂಥ ವಿದ್ಯಾರ್ಥಿಗಳು, ನೀವು ಪಡೆದಂಥ ಪ್ರತಿಯೊಂದು ರೂಪಾಯಿನ ಹಿಂದೆ ಅತ್ಯಂತ ಶ್ರಮ ಇದೆ. ಹಿಂದೆ ಈ ರೀತಿಯಲ್ಲಿ ಯಾರು ಕೂಡ ಹಣ ಕೊಡುವಂಥ ಪರಿಸ್ಥಿತಿ ಇಲ್ಲ. ಬಡತನ ಎಷ್ಟು ಇತ್ತು ಅಂತ ನಿಮ್ಮ ಹಿರಿಯರ ಹತ್ರ ಕೇಳಿ. ಒಂದೊಂದು ಮನೆಯಲ್ಲಿ 6 ಮಕ್ಕಳು 7 ಮಕ್ಕಳು, ಕಲೀಲಿಕ್ಕೆ ಹರಿದ ಚಡ್ಡಿ ಹಾಕಿಕೊಂಡು, ಏನು ಯಾವುದಲ್ಲ, ನಾನು ನೇರ ಹೇಳ್ತೇನೆ, ಕಲೀಲಿಕ್ಕೆ ಎಷ್ಟೋ ದೂರ ಹೋಗ್ಬೇಕಂತ ಪರಿಸ್ಥಿತಿ ಇತ್ತು, ಬಸ್ಸುಗಳಿರಲಿಲ್ಲ. ಇವತ್ತು ಬೇಕಾದಷ್ಟು ಸರ್ಕಾರಿ ಬಸ್ ಇದೆ, ಸರ್ಕಾರಿ ವ್ಯವಸ್ಥೆ ಇದೆ, ಹಣ ಸಹಾಯ ಮಾಡಲಿಕ್ಕೆ ಸಂಘ ಸಂಸ್ಥೆಗಳಿದ್ದಾರೆ. ಇವತ್ತು ಶಿಕ್ಷಣ ಪಡೆಯೋದು ಸುಲಭ, ಆದರೆ ಶಿಕ್ಷಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಉಳಿಸುವುದು ಬಹಳ ಕಷ್ಟ ಆಗಿದೆ. ಆದ್ದರಿಂದ ಪಡೆದಂಥ ಪ್ರತಿ ರೂಪಾಯಿ ಹಿಂದೆ ಇರ್ತಕ್ಕಂಥ ತ್ಯಾಗ, ಆ ಪ್ರತಿ ರೂಪಾಯಿ ಹಿಂದೆ ಇರ್ತಕ್ಕಂಥ ಮನೋಭಾವನೆ, ಆ ಒಂದು ಏನು ಸಂಬಂಧಗಳು, ಅದು ಖಂಡಿತವಾಗಿಯೂ ನೀವು ನಿಮ್ಮ ನಂತರದ ಮಕ್ಕಳಿಗೆ ದಾರಿದೀಪ ಆಗಬೇಕು. ನೀವು ಪಡೆಯುವ ಶಿಕ್ಷಣದಿಂದ ಹೇಗೆ ಇವತ್ತು 2 ದೀಪಗಳು ಇಲ್ಲಿ ಉರಿತಾ ಇದೆ, ಶೀನಾ ಶೆಟ್ಟಿ ಮತ್ತೆ ಕೃಷ್ಣಮೂಲ್ಯ ಅವರು MSW ವಿದ್ಯಾರ್ಥಿಗಳು, ರೋಶ್ನಿ ನಿಲಯದಲ್ಲಿ ಕಲಿತು ಅವರಿಗೂ ಯಾವುದೋ ಖಾಸಗಿ ಕಂಪನಿಯಲ್ಲಿ ಬೆಳೆದು ನಿಲ್ಬಹುದಾಗಿತ್ತು. ಅವರಿಗೂ ಈ ಯಾವುದೋ ದೊಡ್ಡ ಪ್ರದೇಶಕ್ಕೆ ಒಂದು ಬೆಳೆದಾಗ ಇರಲಿಲ್ಲ. ಈಗ ಚಂದ್ರಶೇಖರ್ ಪಾತ್ರ ಇದ್ದಾರೆ, ಅವ್ರಿಗೆ ಇಲ್ಲಿ ಕಳ್ಕೊಳ್ಬೇಕಂತಲ್ಲ, ಅವರಿಗೆ ಸರ್ಕಾರಿ ಆಫೀಸ್ನಲ್ಲಿ ಬೇರೆಯವರು ಮಾಡಿದಾಗೆ ಏನು ಡ್ರೈವರ್ ಹೇಳಿದ್ರೆ ಬರುತ್ತೆ, ಆದ್ರೆ ಅದು ಬೇಡ. ಸತೀಶ್ ಇರ ಮಾಧ್ಯಮದ ಮಿತ್ರರು, ನಾನು ಹೇಳ್ತೇನೆ, ತುಂಬಾ ಮಂದಿ ಈಗ ಇವ್ರಿಗೆ ಗೊತ್ತ, ನಾನು ಹೇಳೋದು, ನಾನು ಎದುರು ಹೇಳ್ತೇನೆ, ಮಾಧ್ಯಮ ಮಿತ್ರರು ಅಂತ ಹೇಳಿದ್ರೆ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಮಾಧ್ಯಮ ಅಂತ ಬೋರ್ಡ್ ಹಾಕಿಕೊಂಡು ಏನು ಕೆಲಸಗಳು ಮಾಡೋದು ನಮಗೂ ಗೊತ್ತಿದೆ, ಆದ್ರೆ ಸತೀಶರ ಹಾಗೆಲ್ಲ, ಎಷ್ಟು ಕಷ್ಟದಲ್ಲಿ ಬದುಕ್ತಾರೆ ನನಗೆ ಗೊತ್ತಿದೆ. ಸಣ್ಣ ಮನೆಯವರು ಮಾಡ್ಬೇಕಾದ್ರೆ ಇನ್ನೂ ಕೂಡ ಕಷ್ಟಪಡ್ತಾ ಇದ್ದಾರೆ, ಅವ್ರದ್ದೊಂದು ಸ್ವಂತ ಮನೆ ಮಾಡಲಿ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ರೀತಿ ಸಮಾಜದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿದ್ದಾರೆ. ಅಪ್ರಾಮಾಣಿಕತೆ ಇರುವುದು ಆದರೆ ಪ್ರಾಮಾಣಿಕರು ಕನಿಷ್ಠ ಸಂಖ್ಯೆಯಲ್ಲಿದ್ದಾರೆ. ನಾವು ಆ ಕನಿಷ್ಠ ಸಂಖ್ಯೆಯವರು ದೇಶಕ್ಕೆ ಸಮಾಜಕ್ಕೆ ಮಾದರಿಯಾಗಬೇಕಂತ ಹೇಳಿಕೊಳ್ತಾರೆ. ಪಡೆದ ಶಿಕ್ಷಣದಿಂದ ನೀವು ಒಂದು ದೀಪ ಹಚ್ಚಿದ್ರೆ ಆ ದೀಪ ಯಾವಾಗಲೂ ಹೇಗೆ ಹಚ್ಚೋದು, ಒಂದು ದೀಪದಿಂದ ಇನ್ನೊಂದು ದೀಪದಿಂದ ಇನ್ನೊಂದು ಹಚ್ಚೋದು. ಅದರಿಂದ ಇವತ್ತು ನಿಮ್ಮಲ್ಲಿ ಒಂದು 10 ದೀಪ ಹಚ್ಚಿದ್ರೆ ಅದರಿಂದ 1000 ದೀಪಗಳು ಬೆಳಗುವಂತಾಗಬೇಕು. ನಾವು ಸಾಕ್ಷರತಾ ಆಂದೋಲನದಲ್ಲಿ ನಾನು ಭಾಗಿಯಾಗಿದೆ, ಆಗ ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದೆ, ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ. ಆ ಸಂದರ್ಭದಲ್ಲಿ ನಾವು ಗೋಡೆಗಳಲ್ಲಿ ಬರ್ತೇವೆ, ಹೆಣ್ಣೊಬ್ಬಳು ಕಲಿತಾಗ ಮನೆಯೊಂದು ಬೆಳಗಿದೆ ಅಂತ. ನಾನು ಇವತ್ತು ಹೇಳಿದೆ, ಹೆಣ್ಣೊಬ್ಬಳು ಕಲಿತ್ರೆ ಖಾಲಿ ಮನೆ ಅಲ್ಲ, ಇಡೀ ಸಮಾಜ ಬೆಳಗಿದೆ ಅಂತ ಹೇಳಿ. ದುಡ್ಡು ಕೊಟ್ಟು ಮಾಡಿದ್ದಾರೆ, ದುಡ್ಡು ಕೊಟ್ಟರೆ ಮಾರ್ಕೆಟಲ್ಲಿ ಸಿಗುತ್ತೆ. ಆದರೆ ಒಂದು ಉತ್ತಮವಾದದ್ದು, ಒಂದು ಶ್ರೇಷ್ಠವಾದದ್ದು ಎಲ್ಲಿ ಕೂಡ ಇರ್ಬೋದು, ಅದನ್ನು ನಾವು ಗುರುತಿಸಿ ಬೆಳಗಿಸುವಲ್ಲಿದೆ. ಸೊ ನಿಮ್ಮ ಹತ್ರ ಇರುವಂಥದ್ದು, ನಾವು ಚಿಕ್ಕದು ಆರ್ಥಿಕವಾಗಿ ಸ್ವಲ್ಪ ಹಿಂದಿದ್ದು, ಆದರೆ ನಿಮ್ಮ ಹತ್ರ ಇರುವಂಥ ಪ್ರತಿಭೆಯನ್ನು ಒಗ್ಗೂಡಿಸಿದರೆ ಇದೇ ರೀತಿಯ ಒಂದು ನೀವು ಆಗಲಿಕ್ಕೆ ಸಾಧ್ಯ. ನಮ್ಮ ಮನಸ್ಸಲ್ಲಿ ಏನಿತ್ತು ಅದೆಲ್ಲ ಅವರು ಹೇಳ್ತಾನೆ ಇರ್ಬೋದು ಎಲ್ಲರೂ. ಅದು ಅಲ್ಲಿ ನಮ್ಮ ಕೆಲವು ಕಾರ್ಯಕರ್ತರು, ವಿದ್ಯಾರ್ಥಿಗಳು ಮತ್ತೆ ಎಲ್ಲಿದ್ದೆ, ನೀವೆಲ್ಲರ ಮನಸ್ಸಲ್ಲಿ ಅದೇ ಉಂಟು. ಆ ಕೊರಗರ ಬಗ್ಗೆ ಹೇಳಿದ್ದು ಆಯಿತು, ಜಾತಿ ಮತ ಭೇದ ಇಲ್ಲದೆ ನಾವೆಲ್ಲ ಹೇಗೆ ಅಂತ ನಮ್ಮೆಲ್ಲರ ಮನಸ್ಸು ಒಂದೇ ಅಂತ ಹೇಳಿದರು. ನನಗೆ ನನ್ನ ಅನಿಸಿಕೆ ಮಾತ್ರ ಹೇಳಿ ಹೋಗುದು, ಮತ್ತು ನಾನು ಒಬ್ಬರು ಹೇಳುದಿಲ್ಲ, ನಿಮ್ಮ ಕೆಲವು ಅನಿಸಿಕೆ ಕೇಳಲಿಕ್ಕೆ ಇಷ್ಟ ಉಂಟು. ಚಿತ್ತಾರ ಬಳಗ ನಮ್ಮ ಜಿಲ್ಲೆಯಲ್ಲಿರುವಂತಹ ಹೇಳಲಿಕ್ಕೆ ಬಹಳ ಚಿಕ್ಕದು. ಬೇರೆ ಯಾವುದೇ ದೊಡ್ಡ ಸಂಸ್ಥೆಗಳು ಮಾಡದಂತಹ ಕೆಲಸವನ್ನು ಚಿತ್ತಾರ ಬಳಗ ಮಾಡುತ್ತದೆ.
ಚಿತ್ತರ ಬಳಗದಲ್ಲಿರುವ ವ್ಯಕ್ತಿಗಳ ಒಂದು ಒಂದು ವಿಚಾರಗಳು, ಭಾವನೆಗಳು ಬರೀ ಈ ಊರಿಗೆಲ್ಲ, ಇಡೀ ದೇಶಕ್ಕೆ ಅದರ ಭಾವನೆ ಹರಡಿದೆ. ಯಾಕೆಂದರೆ ತಿಳಿದವರು ಹೇಳ್ತಾರೆ, ಎಷ್ಟು ಒಳ್ಳೆಯ ಉದಾತ್ತ ಚಿಂತನೆಗಳು ಈ ಒಂದು ಗಟ್ಟಿ ಕಲ್ಲಿನ ಒಳಗೆ ಇದ್ದರೂ ಕೂಡ ಅದು ಹೊರಗೆ ಬರುತ್ತದೆ ಅಂತ. ಯಾವಾಗ ಬರುತ್ತೆ? ಒಂದಲ್ಲ ಒಂದು ಕಾಲಕ್ಕೆ ಬರುತ್ತೆ. ಅದಕ್ಕೆ ಸರಿಯಾದ ಒಂದು ವಾತಾವರಣ ಜನ ಸಿಗಬೇಕು ಅಂತ. ಚಿತ್ತಾರ ಬಳಗ ಮತ್ತು ಈ ಜನಶಿಕ್ಷಣ ಟ್ರಸ್ಟ್ ಅಂದರೆ ಅದು ಕೆಲವು ವ್ಯಕ್ತಿಗಳೆಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲಿರುವಂಥ ಸತ್ಯವಂತರು, ಸಜ್ಜನರು ಸೇರಿಕೊಂಡಂತಹ ಒಂದು ಚಿಕ್ಕ ಸಂಸ್ಥೆ. ಡಿ ಎಂ ಚಂದ್ರಶೇಖರ್ ಅಂತ ರಿಟೈರ್ಡ್ ಚೀಫ್ ಜಸ್ಟಿಸ್ ಅವರು, ಇಂದಿರಾ ಗಾಂಧಿ ವಿರುದ್ಧವಾಗಿ ತೀರ್ಪುಕೊಂಡ ನ್ಯಾಯಾಧೀಶರು, ಈ ಜಾಗ ನಾವು ನೇರವಾದ ದಾರಿಯಲ್ಲಿ ಪಡ್ಕೊಳ್ಳಿಕ್ಕೆ ದೊಡ್ಡ ಕೆಲಸ ಮಾಡಿದವರು. ಅವರು ನಾವು ಮನೆಗೆ ಹೋಗ್ತಾ ಇತ್ತು, ಅವ್ರ ಮನೆಗೆ ಹೋದಾಗ ಅವರೇ ನಡೀಲಿಕ್ಕೆ ಕಷ್ಟ ಇತ್ತು. ಆಗಲೇ ಅವರು ಮನೆಯಿಂದ ಟೀ ತಂದು ನಮಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ರು. ಆಗಾಗ ಅವರು ಜೀವ ಇರೋರೆ ಕಾರ್ಡ್ ಬರೀತಾ ಇದ್ರು. ಅವರ ಪೆನ್ಷನಿಂದ ಒಂದು 300 ರೂಪಾಯಿ ಕಳಿಸ್ತಾನೇ ಇದ್ರು ಡಿ ಎಂ ಚಂದ್ರಶೇಖರ್ ಅವರು. ಅವರ ವಿಲ್ ಬರೆದಿಟ್ಟಿದ್ರು, ಸತ್ತ ಮೇಲೆ ನನ್ನನ್ನು ಏನು ನೀವು ಹೂಡಲಿಕ್ಕಿಲ್ಲ, ಸುಡಲಿಕ್ಕಿಲ್ಲ, ಅದು ಆಸ್ಪತ್ರೆಗೆ ಒಂದು ಅದನ್ನು ದಾನ ಕೊಡಬೇಕು ಅಂತ. ಅಂತ ತುಂಬ ಜನರಿದ್ದಾರೆ. ನಮ್ಮ ತಂಡದಲ್ಲಿ ಒಬ್ಬರು ಟ್ರೆಸಿಲ್ಲಾ ಅಂತ ಇದ್ದಾರೆ, ಪುತ್ತೂರಲ್ಲಿ ಪಂಚಾಯತ್ ಮೆಂಬರ್. ಅವರು ದೇಹದಾನ ಪತ್ರ ಕೊಟ್ಟಿದ್ದಾರೆ, ಮಹಿಳೆಯರು. ಈಗ ನಾವು ಮುಖ್ಯವಾಗಿ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಹೇಳ್ತೀವಿ. ಚಿತ್ತರ ಬಳಗ ನಮ್ದೆಲ್ಲ ದುಡ್ಡಿನ ಕೆಲಸ ಅಲ್ಲ, ದುಡ್ಡಿಲ್ಲದ ದೊಡ್ಡ ಕೆಲಸ ಅಂತ ಹೇಳೋದು ನಾವು. ಇವತ್ತು ದೊಡ್ಡ ಕೆಲಸ ಇದೆ, ದೊಡ್ಡ ಕೆಲಸ ಅಂತ ಹೇಳೋದು. ನಮ್ಮ ಬಿ ಪಿ ಬಳಿಗಾರದೊಬ್ಬರು ಆದರ್ಶ ಅಧಿಕಾರಿ ಇದ್ದರು, ಇಲ್ಲಿ ಕೂಡ CO ಆಗಿದ್ದರು. ದುಡ್ಡಿಲ್ಲದೆ ಮಾಡಬಹುದಾದ ದೊಡ್ಡ ಕೆಲಸ ಅಂತ ಒಂದು ಕಥೆ ಬರೆದಿದ್ರು. ನಾವು ಈ ಹಳ್ಳಿಯಿಂದ ಡೆಲ್ಲಿಯವರೆಗೆ ಇರುವಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಪತ್ರಕರ್ತರು ಎಲ್ಲ ಸಮಾನ ಮನಸ್ಸು ಒಂದು ಒಟ್ಟು ಟೀಮ್ ಉಂಟು. ಅವರು ಆಗ ಸೇರೋದಿಲ್ಲ, ಆದರೆ ಒಂದದು ನಮ್ಮ ಒಂದು ಭಾವನೆಗಳು, ವಿಚಾರ ವಿನಿಮಯ ಆಗ್ತಾ ಹೋಗ್ತದೆ. ಚಿತ್ತರ ಬಳಗ ನಾವು ಕಂಡ ವಿಶಿಷ್ಟವಾದ ಒಂದು ಸಂಸ್ಥೆ. ದೊಡ್ಡ ಕೆಲಸ ಅವರು ಮಾಡೋದು, ನಮಗೆ ಚಿಕ್ಕ ಕೆಲಸ ಮಾಡಿದ್ದೇವೆ. ಆದರೆ ಇವತ್ತು ನೀವೆಲ್ಲ ಪ್ರೇರಣೆ ಇದ್ದೀರಿ, ನೀವೆಲ್ಲ ಪ್ರೇರಣೆ ಕೊಟ್ಟಿದ್ದೀರಿ. ನಿಜವಾಗಿ ನಾವು ಹೇಳಿದ್ರು ಮನಸ್ಸು ತುಂಬಿಸುವ ಕೆಲಸ ಅಂತ.